ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರ ದೂತ ಮುಖ್ಯಂ ಶ್ರೀ ರಾಮದೂತ ಶರಣಂ ಪ್ರಪದ್ಯೆ. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ. ರಾಮ ಹಾಗೆಯೇ ಹನುಮ ನೆಲೆಯಾಗಿರುವಂತಹ ಪುಣ್ಯದ ಕ್ಷೇತ್ರ ಯಾವುದು ಅಂತ ದಕ್ಷಿಣ ಕನ್ನಡ ಹಾಗೆಯೇ ಕೇರಳ ಭಾಗದ ಜನರಲ್ಲಿ ಕೇಳಿದ್ರೆ ತಟ್ಟಂತ ನೆನಪಿಗೆ ಬರುವಂಥದ್ದು ಈಶ್ವರ ಮಂಗಲದಲ್ಲಿರುವಂತಹ ಹನುಮಗಿರಿ ಶ್ರೀ ಕೋದಂಡರಾಮ ಹಾಗೆಯೇ ಪಂಚಮುಖಿ ಆಂಜನೇಯನ ಕ್ಷೇತ್ರ. ಇದೀಗ ಈ ಪುಣ್ಯ ಮಣ್ಣಿನಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಏಪ್ರಿಲ್ 9, 10, 11, 12 4 ದಿನಗಳ ಕಾಲ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ. ಬ್ರಹ್ಮ ಕಲಶೋತ್ಸವ 16 ವಿಶೇಷತೆಗಳ ಮೂಲಕ ನಡೆಯುವುದಕ್ಕಾಗಿ ಸಮಿತಿ ಎಲ್ಲ ರೀತಿಯಾದಂಥ ಆಯೋಜನೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ವಿಶೇಷವಾಗಿ ಈ ಒಂದು ಪುಣ್ಯ ಮಣ್ಣಿನಲ್ಲಿ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಕೋಟಿ ರಾಮತಾರಕ ಜಪ ಯಜ್ಞ ನಡೆಯಲಿಕ್ಕಿರುವಂಥದ್ದು, ಲಕ್ಷೋತ್ತರ ನಾರೀಕೇಳ ಸಮರ್ಪಣಾ ಯಜ್ಞ ನಡೆಯಲಿಕ್ಕಿದೆ, ಭಜನಾ ಸಂಕೀರ್ತನೆ ನಡೆಯಲಿಕ್ಕಿರುವಂಥದ್ದು. ಅದರ ಜೊತೆಗೇನೆ ರಾಮ ಹಾಗೆಯೇ ಹನುಮನ ಕ್ಷೇತ್ರದಿಂದ ಅಂದರೆ ಅಯೋಧ್ಯೆಯಿಂದ ಹಾಗೆಯೇ ಅಂಜನಾದ್ರಿಯಿಂದ ಜ್ಯೋತಿ ಬರಲಿಕ್ಕಿರುವಂಥದ್ದು, ಅದರ ರಥಯಾತ್ರೆ ಕೂಡ ನಡೀಲಿಕ್ಕಿದೆ. ಹಾಗಾಗಿ ಕ್ಷೇತ್ರದಲ್ಲಿ ಆಯಾ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಬ್ರಹ್ಮ ಕಲಶೋತ್ಸವ ಹಿಂದೆಂದೂ ನಡೀಲಿಲ್ಲ, ಮುಂದೆಂದೂ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಅನ್ನೋ ರೀತಿಯಾದಂತಹ ಮೇಳೈಸೋದಕ್ಕೆ ಎಲ್ಲ ರೀತಿಯ ಸಜ್ಜು ಕೂಡ ಆಗಿರುವಂಥದ್ದು. ಹಾಗಾದ್ರೆ ಬನ್ನಿ, ಸಮಿತಿಯ ಸದಸ್ಯರು ಏನು ಹೇಳ್ತಾರೆ, ಅದರ ಜೊತೆಗೇನೆ ಇಲ್ಲಿರುವಂಥ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ನೋಡ್ಕೊಂಡು ಬರೋಣ. ದೇವರ ಮುಂದೆ ಕೈ ಮುಗಿಯೋ ಹೊತ್ತಿಗೆ ಭಕ್ತಿ ಹೊಂದಿದ್ರೆ ಯಾವುದೇ ಫಲಾಪೇಕ್ಷೆ ಕೂಡ ನಾವು ಬಯಸದೇ ಇದ್ರೂ ಕೂಡ ದೇವರು ಈಡೇರಿಸ್ತಾರೆ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ನಮ್ಮ ಜೊತೆಗೆ ಇವಾಗ ಜಯಂತ್ ನಡುಬೈಲು ಸೇರಿದ್ದಾರೆ. ಇವರು ಬ್ರಹ್ಮ ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು. ಇವರು ಕೋದಂಡರಾಮ ಹಾಗೇನೆ ಪಂಚಮುಖಿ ಆಂಜನೇಯ ದೇವರ ಪರಮ ಭಕ್ತರು. ದೇವರಲ್ಲಿ ಯಾವುದೇ ಫಲಾಪೇಕ್ಷೆಯನ್ನ ಇಲ್ಲದೆ ಸೇವೆಯನ್ನ ಮಾಡಿಕೊಂಡು ಬಂದಿರುವಂಥದ್ದು. ಸರ್ ಜೊತೆ ಮಾತಾಡಬೇಕು, ಯಾಕೆಂತ ಕೇಳಿದ್ರೆ ಬ್ರಹ್ಮ ಕಲಶೋತ್ಸವದ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಇಲ್ಲಿ ಒಂದು ಸೇವೆಯನ್ನ ಮಾಡುವಂತಹ ಭಾಗ್ಯ ಅವರಿಗೆ ಒದಗಿ ಬಂದಿದೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಸೌಖ್ಯ. ಶ್ರೀ ದೇವರ ಅನುಗ್ರಹದಿಂದ ಎಲ್ಲವೂ ಒಂದು ಸುಗಮವಾಗಿ ನಾವು ಕೂಡ ಭಕ್ತರು ಕೂಡ ಆ ದೇವರ ಅನುಗ್ರಹದಿಂದ ಸೌಖ್ಯ ಆಗಿದ್ದೀವಿ. ಓಕೆ, ಬ್ರಹ್ಮ ಕಲಶೋತ್ಸವದ ಉಪಾಧ್ಯಕ್ಷರಾಗಿದ್ದೀರಾ. ಇವತ್ತು ಚಪ್ಪರ ಮುಹೂರ್ತದ ಮೂಲಕ ಎಲ್ಲಾ ಕಾರ್ಯಗಳಿಗೆ ಆರಂಭ ಸಿಕ್ಕಿರುವಂತದ್ದು ಸರ್. ಆ ಚಪ್ಪರ ಮುಹೂರ್ತದ ಹೇಗಿತ್ತು ಅನ್ನುವಂಥದ್ದು, ಹಾಗೇನೆ ಮುಂದಿನ ಕಾರ್ಯಗಳು ಹೇಗಿರುತ್ತೆ? ಈಗ ನಾನಂದ್ರೆ ನನ್ನ ಒಂದು ಕಿರು ಪರಿಚಯ ಅಂದರೆ, ನಾನು ಎಷ್ಟೋ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಅಥವಾ ಬ್ರಹ್ಮಕಲಶವ ಅಧ್ಯಕ್ಷನಾಗಿ ಬೇರೆ ಬೇರೆ ಕಮಿಟಿಯಲ್ಲಿ ಇದ್ದು, ಆನಂತರ ಶ್ರೀ ಕ್ಷೇತ್ರ ಗಿಜ್ಜಿಗಿರಿಯ ಒಂದು ಬ್ರಹ್ಮಕಲಶವ ಜೀರ್ಣೋದ್ಧಾರ ನನ್ನ ಅಧ್ಯಕ್ಷನಾಗಿ ಅದರ ಒಂದು ಅನುಭವ ಇದ್ದು, ಇವಾಗ ಶ್ರೀ ಹನುಮಗಿರಿ ಕೋದಂಡರಾಮ ಮತ್ತು ಪಂಚಮುಖಿ ದೇವರ ಈ ಒಂದು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಲ್ಲಿ ಕೂಡ ನನಗೆ ಒಂದು ಯೋಗ ಕಂಡು ಬಂದಂದರೆ ಈ ಶಕ್ತಿಗಳ ಒಂದು ಪವಾಡ ಅಂತ ಕಾಣ್ತದೆ ನಮಗೆ. ಇವತ್ತಿನ ಒಂದು ಚಪ್ಪರ ಮುಹೂರ್ತದ ಶುಭ ಮುಹೂರ್ತದಲ್ಲಿ ಅದು ಕೂಡ ನಮಗೆ ಆ ಮುಹೂರ್ತವನ್ನು ಮಾಡಲಿಕ್ಕೆ ಒಂದು ಯೋಗ ಕಂಡು ಬಂದದ್ದು. ಅದು ಹನುಮಗಿರಿಯ ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯವರದು. ಇವತ್ತಿನ ಆ ಬೆಳಿಗ್ಗೆ ವೈದಿಕ ಕಾರ್ಯಕ್ರಮಗಳೆಲ್ಲ ಮುಗಿದು ಶಾಲೆಯ ದೊಡ್ಡ ಒಂದು ಗ್ರೌಂಡಲ್ಲಿ ಚಪ್ಪರ ಮುಹೂರ್ತದ ಮೂಲಕ ಅಲ್ಲಿ ಯಾಗಶಾಲೆ, ಭೋಜನ ಶಾಲೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂಥ ದೊಡ್ಡ ಮಟ್ಟದ ಒಂದು ಇವತ್ತು ಚಪ್ಪರ ಮುಹೂರ್ತ ಆಯಿತು. ಒಂದು ಒಳ್ಳೆ ಎಲ್ಲ ಗಣ್ಯಾತೀತರು ಇದ್ದು, ಎಲ್ಲ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳು ಅಧ್ಯಕ್ಷರು ಇದ್ದು ಒಳ್ಳೆ ರೀತಿಯಾಗಿ ಅದು ವೈದಿಕ ಕಾರ್ಯಕ್ರಮ ಮೂಲಕ ಒಳ್ಳೆ ನಡೆದುಕೊಂಡು ಬಂತು. ಉಪಾಧ್ಯಕ್ಷರ ನೆಲೆಯಲ್ಲಿ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನು ಹೇಳೋದಾದ್ರೆ? ನಿಜವಾಗಿ ಹೇಳಬೇಕೆಂದರೆ ಇವಾಗಲೇ ಇದಕ್ಕೆ ಸಮಿತಿಗಳು ಎಷ್ಟೋ ಸಮಿತಿಗಳಾಗಿದೆ, ಬೇರೆ ಬೇರೆ ಗ್ರಾಮ ಸಮಿತಿಗಳಾಗಿದೆ. ನೀವು ನೋಡಿರ್ಬೋದು, ಪ್ರತಿ ಗ್ರಾಮಗಳಿಗೂ ಕೂಡ ಅಲ್ಲಿ ಒಂದು ಸಮಿತಿಗಳನ್ನು ಕಲಶೋತ್ಸವ ಹನುಮಗಿರಿಯ ಒಂದು ಸಮಿತಿಗಳನ್ನು ಮಾಡಿ ಅಲ್ಲಿಯ ಎಲ್ಲ ಜನರಿಗೆ ಹನುಮಗಿರಿ ಕ್ಷೇತ್ರದ ಬಗ್ಗೆ ಮನವರಿಕೆ ಮಾಡಿಕೊಂಡು ಬ್ರಹ್ಮಕಲಶಕ್ಕೆ ಬರುವಂಥ ಒಂದು ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಪುತ್ತೂರು ತಾಲೂಕಾಗಲಿ, ಕಾಸರಗೋಡು ಜಿಲ್ಲೆ ಮತ್ತು ಸುಳ್ಯ ತಾಲೂಕಲ್ಲಿ, ಕಡಬ ತಾಲೂಕಲ್ಲಿ
ಎಲ್ಲ ರೀತಿಯ ಗ್ರಾಮ ಸಮಿತಿಯಾಗಿ ಒಂದು ಒಳ್ಳೆ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ನಡೀತಾ ಇದೆ. ಓಕೆ ಸರ್, ಭಕ್ತರನ್ನ ಪ್ರೀತಿಯಿಂದ ಆಮಂತ್ರಿಸೋದಾದ್ರೆ ನೀವು ಭಕ್ತರಿಗೆ? ಭಕ್ತರನ್ನು ನಾವು ಪ್ರೀತಿಯಿಂದ ಆಮಂತ್ರಿಸುವುದಾದರೆ ಮೊದಲಾಗಿ ನಾವು ಇಲ್ಲಿಯ ಸ್ಥಳ ಕಾರ್ಣಿಕದ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕೆಂದರೆ ಹನುಮಗಿರಿಗೆ ನಾವು ಬಂದಾಗ ನಾವು ಬೇಡುವುದೊಂದು ನಮ್ಮ ಶನಿ ಗ್ರಹಚಾರಗಳು ಏನು ಉಂಟ ಇಲ್ಲಿ ಅದಕ್ಕೆ ಬೇಕಾಗುವಂಥ ಸೇವೆಗಳು ಮಾಡಿದಾಗ ಆ ಶನಿ ಗ್ರಹಚಾರ ತೊಲಗಿ ಆಂಜನೇಯ ಶಕ್ತಿಯಾಗಿ ಕೋದಂಡರಾಮ ಅವರ ಒಂದು ಅನುಗ್ರಹದಿಂದಾಗಿ ಎಲ್ಲರ ಶನಿ ಗ್ರಹಚಾರ ಹೋಗ್ತದೆ ಎಂಬ ಜನರಿಗೆ ನಂಬಿಕೆ ಈಗಾಗಲೇ ಬಂದಿದೆ. ಸಾಧಾರಣ ಈ ಕ್ಷೇತ್ರ ಪ್ರಾರಂಭವಾಗಿ 15 ವರ್ಷ ಆಯಿತು. 2011ರಲ್ಲಿ ಪ್ರಾರಂಭವಾಗಿ 15 ವರ್ಷ ಆಗ್ತಾ ಬಂತು. ಇವಾಗ ನಾವು ನೋಡುವಂಥದ್ದು ಇಲ್ಲಿಯ ಒಂದು ದೇವಾಲಯದ ಬ್ರಹ್ಮಕಲಶದ ಒಂದು ವಿಜೃಂಭಣೆಯನ್ನು, ಯಾಕೆಂದರೆ ಇನ್ನೂ ನಡೆಯಲಿಕ್ಕಿಲ್ಲ, ಆಗುವುದಿಲ್ಲ ಅಂಥ ಒಂದು ಇದರಲ್ಲಿ ಈಗಾಗಲೇ ಭಕ್ತರು ಅದರ ಎಲ್ಲ ನೀವು ನೋಡಿರುವುದು. ಈಗ ಪ್ರತಿ ಮೀಟಿಂಗಲ್ಲಿ ಕೂಡ ಸಾಧಾರಣ 500ಕ್ಕಿಂತ ಹೆಚ್ಚು ಭಕ್ತರು ಆ ಮೀಟಿಂಗಲ್ಲಿ ಸೇರ್ತಾರೆ. ಆ 500ಕ್ಕಿಂತ ಹೆಚ್ಚು ಮೀಟಿಂಗ್ ಸೇರಬೇಕಿದ್ರೆ ಪ್ರತಿ 15 ದಿವಸಕ್ಕೊಮ್ಮೆ ಮೀಟಿಂಗ್ ಆಗ್ತಾಯಿದೆ. ಆವಾಗ ಎಷ್ಟು ಜನರು ಬರ್ತಾರೆ ಅಂತ ನೀವೇ ಊಹೆ ಮಾಡಿ. ಅಂಥ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲಶ ತಯಾರಿ ಆಗ್ತಾ ಉಂಟು. ದೇವರ ಪುಣ್ಯವಾದ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಸರ್. ಹಾಗಾಗಿ ದೇವರ ಸೇವೆಯನ್ನ ಸದಾ ಮಾಡುವಂತ ಭಾಗ್ಯವನ್ನ ದೇವರು ಕರುಣಿಸ್ಲಿ. ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ದೇವರು ಕರುಣಿಸ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ನಾನು ಸಹ ಅಷ್ಟೇ ಬಯಕೋದು, ಎಲ್ಲ ಭಕ್ತರು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ, ಬ್ರಹ್ಮಕಲಶದ ಒಂದು ಆ ಕ್ಷಣವನ್ನು ನೋಡಿ. ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ರೀತಿಯ ನಾವು ನೋಡದಂಥ ಯಾಗಶಾಲೆ ಆಗಲಿ, ಬೇರೆ ಬೇರೆ ರೀತಿಯ ದೇವರ ಆ ವೈದಿಕ ಕಾರ್ಯಕ್ರಮಗಳಾಗಲಿ, ಧಾರ್ಮಿಕ ಕಾರ್ಯಕ್ರಮ ಆಗಲಿ ಇಲ್ಲಿ ನಡೀತದೆ. ಎಲ್ಲರೂ ನಮ್ಮ ತಾಲೂಕಿನಲ್ಲ, ಎಲ್ಲ ನಮ್ಮ ಕರ್ನಾಟಕ ಹಿಂದೂ ಸನಾತನ ಧರ್ಮದ ಎಲ್ಲ ಹಿಂದೂಗಳು ಇಲ್ಲಿ ಬಂದು ಸೇರಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ನಾನು ವಿನಂತಿ ಮಾಡ್ತೇನೆ. ಕ್ಷೇತ್ರದ ಆಡಳಿತ ಧರ್ಮದರ್ಶಿಯಾಗಿರುವಂಥ ನನ್ನ ಅಚ್ಯುತಮ್ ಉಡತಾಯ ಸರ್ ಇದ್ದಾರೆ, ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಕೂಡ ನೀವು ಕೈ ಜೋಡಿಸಿಕೊಂಡು ಬಂದಿರುವಂಥದ್ದು. ಈಗ ಅದು ಕೂಡ ಬ್ರಹ್ಮಕಲಶೋತ್ಸವದ ಸಂದರ್ಭ ಸರ್. ಹಾಗಾಗಿ ಯಾವ ರೀತಿಯಾಗಿ ಇರುತ್ತೆ ಬ್ರಹ್ಮಕಲಶೋತ್ಸವ ಅನ್ನೋದು, ಯಾವೆಲ್ಲ ಕಾರ್ಯಕ್ರಮಗಳು ಜೋಡಣೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದು. ಬ್ರಹ್ಮಕಲಶ ಏಪ್ರಿಲ್ ತಿಂಗಳು 9, 10, 11, 12 4 ದಿವಸದ ಕಾರ್ಯಕ್ರಮ. ಕುಂಟಾರ್ನ ಬ್ರಹ್ಮಶ್ರೀ ರವಿಶ ತಂತ್ರಿಗಳ ನೇತೃತ್ವದಲ್ಲಿ ದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಕೋಟಿ ರಾಮ ತಾರಕ ಜಪಯಜ್ಞವನ್ನು ಮಾಡುವಂತ ನಿಶ್ಚಯ ಮಾಡಿದೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು, ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ನಮಗೆ ಎಲ್ಲ ಮಾರ್ಗದರ್ಶನ ನೀಡುವಂಥವರು ಒಂದು ಕುಂಟಾರು ರವಿಶತಂತ್ರಿಗಳು, ಮತ್ತೊಂದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಂದರ್ಭದಲ್ಲಿ ಕೂಡ ಅದರ ನೇತೃತ್ವ ನನ್ನದೇ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ನಮಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ನೀಡುವ ಮೂಲಕ ಒಂದು ನಭೂತ ಅಂತ ಹೇಳುವಂಥ ರೀತಿಯ ಬ್ರಹ್ಮಕಲಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿಯ ಒಂದು ಬ್ರಹ್ಮಕಲಶದಲ್ಲಿ ಕೂಡ ಅದೇ ರೀತಿಯ ಮಾರ್ಗದರ್ಶನ ಕೋದಂಡರಾಮ ದೇವರನ್ನು ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಬಂದಿತ್ತು. ಅದೇ ರೀತಿ ಇವತ್ತು ಕೂಡ ಪುನಃ ಅದೇ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ 4 ದಿವಸಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಕೋಟಿ ರಾಮತಾರಕ ಜಪಯಜ್ಞ ಅಂತ ಒಂದು ಯಾಗವನ್ನು ಮಾಡ್ತೇವೆ. ಅದನ್ನು ಮಂಗಳೂರಿನ ಖ್ಯಾತ ವೈದಿಕ ವಿದ್ವಾಂಸರಾದ ಸನ್ಮಾನ್ಯ ವೇದಮೂರ್ತಿ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕೋಟಿ ರಾಮತಾರಕ ಜಪಯಜ್ಞಕ್ಕೆ ಎಲ್ಲ ಭಕ್ತಾದಿಗಳನ್ನು ಜಪ ಸಂಖ್ಯೆಗೆ ಸೇರಿಸಿಕೊಂಡು ಆ ಸಂಖ್ಯೆಯ ಆಧಾರದಲ್ಲಿ ನಾವು ಕೋಟಿ ರಾಮತಾರಕ ಜಪಯಜ್ಞ ಯಾಗವನ್ನು ಮಾಡುವಂಥದ್ದು. ಆದರೆ ಅದೇ ರೀತಿಯಲ್ಲಿ ಒಂದು ಅಯೋಧ್ಯೆಯಿಂದ ಮೂಲ ಮಂದಿರದಿಂದ ರಾಮನ ಅಯೋಧ್ಯ ಮಂದಿರದಿಂದ ಜ್ಯೋತಿಯನ್ನು ತಂದು ಆ ಜ್ಯೋತಿಯ ಜೊತೆಯಲ್ಲಿ ಕರ್ನಾಟಕದ ಅಂಜನಾದ್ರಿಯಿಂದ ಹನುಮಂತನ ಹುಟ್ಟಿದ ಸ್ಥಳ ಕೊಪ್ಪಳದ ಗಂಗಾವತಿಯಲ್ಲಿರುವಂಥದ್ದು ಅಂಜನಾದ್ರಿಯಿಂದ ಕೂಡ ಜ್ಯೋತಿಯನ್ನು ತರಬೇಕು ಅಂದರೆ ಸಂಕಲ್ಪ ಮಾಡಿಕೊಂಡು ಅದು ಈ ಯಾಗ ಮಂಟಪಕ್ಕೆ ಬಂದು ಯಾಗ ಮಂಟಪದ ಬೆಳಕನ್ನು ಅದರಿಂದ ದೀಪ ಬೆಳಗಿಸಿ ಯಾಗ ಮಂಟಪವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿಕೊಂಡಿದ್ದೇವೆ. ಆ ರೀತಿಯಲ್ಲಿ ಮಾರ್ಚ್ 27ನೇ ತಾರೀಕಿನ ದಿವಸ ರಾಮನವಮಿಯ ದಿವಸ ಈ ಅಯೋಧ್ಯೆಯಿಂದ ರಾಮಜ್ಯೋತಿ ಬರುವಂಥದ್ದು. ಆ ರಾಮಜ್ಯೋತಿಯನ್ನು ಕರ್ನಾಟಕಕ್ಕೆ ಬಂದು 9ನೇ ತಾರೀಕಿನ ದಿವಸ ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು. ಈ ಬರುವಂಥ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನಲ್ಲಿ ನಾವು ಒಂದು 60 ಗ್ರಾಮ ಸಮಿತಿಗಳನ್ನು ಈ ಕೋಟಿ ರಾಮತಾರಕ ಜಪಯಜ್ಞಕ್ಕೆ ಸಂಕಲ್ಪ ಮಾಡಲಿಕ್ಕೆ ಬೇಕಾಗಿ ದೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಬೇಕಾಗಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಅದರಿಂದ ಎಲ್ಲ ಗ್ರಾಮಗಳಲ್ಲಿ ಕೂಡ ರಾಮತಾರಕ ಜಪದ ದೀಕ್ಷೆಯನ್ನು ಭಕ್ತಾದಿಗಳು ಪಡೆದುಕೊಂಡಿದ್ದಾರೆ. ಅದರ ಸಂಖ್ಯೆಯನ್ನು ನಮಗೆ ಕೊಡ್ತಾರೆ. ಆ ಸಂಖ್ಯೆಯನ್ನು ಸೇರಿಸಿಕೊಂಡು ನಾವು ಈ ಯಾಗವನ್ನು ಕೋಟಿ ರಾಮತಾರಕ
ಯಾಗವನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಈ ಜ್ಯೋತಿ ಕೂಡ ಎಲ್ಲ ಗ್ರಾಮಗಳಿಗೆ ಹೋಗಿ ಆ ಗ್ರಾಮದ ದೇವಸ್ಥಾನಕ್ಕೆ ನಮ್ಮ ಕ್ಷೇತ್ರದ ವತಿಯಿಂದ ಒಂದು ದೀಪವನ್ನು ಬೆಳಗಿಸಿಕೊಡುವಂಥದ್ದು. ಆ ದೀಪದಿಂದ ರಾಮಜ್ಯೋತಿಯನ್ನು ಎಲ್ಲ ಮನೆಗಳಿಗೆ ಭಕ್ತಾದಿಗಳು ಕೊಂಡೋಗಬೇಕು ಅಂತ ಹೇಳುವಂಥದ್ದು ನಮ್ಮದು ವಿನಂತಿ. ಮತ್ತು ಜೊತೆಯಲ್ಲಿ ಆ ಜ್ಯೋತಿ ನಮ್ಮ ಯಾಗ ಸಂಪನ್ನ ಆಗುವವರೆಗೆ ಅವರ ಮನೆಯಲ್ಲಿ ನಂದಾದೀಪದಲ್ಲಿ ಬೆಳಗಬೇಕು. ಮತ್ತು ನಾವು ಕೊಟ್ಟಂಥ ದೀಪ ಯಾವ ದೇವಸ್ಥಾನಕ್ಕೆ ಮಂದಿರಕ್ಕೆ ಕೊಟ್ಟಿದ್ದೇವೆ ಅಲ್ಲಿ ಕೂಡ ಅದು ನಿರಂತರ ಬೆಳಗಿ ಇರಬೇಕು ಯಾಗ ಸಂಪನ್ನ ಮುಗಿಯುವವರೆಗೆ ಅಂತ ಹೇಳುವಂಥದ್ದು ನಮ್ಮದೊಂದು ಆಶಯ. ಅದೇ ರೀತಿಯಲ್ಲಿ ಆ ಜ್ಯೋತಿ ಇಲ್ಲಿಗೆ ಬಂದ ನಂತರ ಅಲ್ಲಿ ಆ ಜ್ಯೋತಿಯಿಂದ ನಾವು ಯಾಗ ಮಂಟಪವನ್ನು ಉದ್ಘಾಟನೆ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ನಾವು ಎಲ್ಲ ಭಕ್ತಾದಿಗಳು ಕೂಡ ರಾಮದೇವರಿಗೆ ಮತ್ತು ಒಂದು ಹನುಮಂತ ದೇವರಿಗೆ ಒಬ್ಬ ಭಕ್ತ ಒಂದೊಂದು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಿದೆ. ಒಳ್ಳೆಯ ರೀತಿಯ ಸ್ಪಂದನ ಬಂದಿದೆ. ಮಾರ್ಚ್ 2ನೇ ತಾರೀಕಿನಿಂದ ಲಕ್ಷೋತ್ತರ ನಾಳಿಕೆಯರ ಸಮರ್ಪಣೆ ಅಂತ ಹೇಳುವ ಹೆಸರಿನಲ್ಲಿ ರಾಮನಿಗೆ ಒಂದು ಹನುಮಂತನಿಗೆ ಒಂದು ನಿರಂತರ ತೆಂಗಿನಕಾಯಿ ಸಮರ್ಪಣೆ ಆಗ್ತಾಯಿದೆ. ಜೊತೆಯಲ್ಲಿ ಅದೇ ರೀತಿಯಲ್ಲಿ ಮಾರ್ಚ್ 2ನೇ ತಾರೀಕಿನ ದಿವಸ ರಾಮತಾರಕ ಜಪದ ದೀಕ್ಷೆಯನ್ನು ಕೊಟ್ಟಿದ್ದೇವೆ. ಆರಂಭದ ದಿವಸದಿಂದ ಇವತ್ತವರೆಗೆ ಸುಮಾರು ಒಂದು 15,000 ಜನ ರಾಮತಾರಕ ಮಂತ್ರದ ಸಂಕಲ್ಪವನ್ನು ಮಾಡಿ ದೀಕ್ಷೆಯನ್ನು ತೆಗೆದುಕೊಂಡು ರಕ್ಷೆಯನ್ನು ತೆಗೆದುಕೊಂಡು ಇವತ್ತು ಜಪವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ತಂಡದವರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ರಾಮತಾರಕ ಜಪವನ್ನು ಮಾಡ್ತಾರೆ. ಮೊನ್ನೆ ಭಜನಾ ತಂಡದವರು ಬರ್ತಾರೆ, ಬೇರೆ ಬೇರೆ ಗ್ರಾಮ ಸಮಿತಿಯವರು ಬರ್ತಾರೆ. ಈ ರೀತಿ ಜಪ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಯಲ್ಲಿ ವಿಶೇಷವಾಗಿ ಭಜನಾ ತಂಡಗಳನ್ನು ಕೂಡ ನಾವು ಸಂಪರ್ಕ ಮಾಡಿಕೊಂಡು ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಭಜನಾ ತಂಡಗಳು ಕೂಡ ಭಜನೆಯನ್ನು ಮಾಡಲಿಕ್ಕಿದೆ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಭಕ್ತಾದಿಗಳು ವಿಷ್ಣು ಸಹಸ್ರನಾಮವನ್ನು ಕೂಡ ಪಠನ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಅದಕ್ಕೂ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮತ್ತು ಗೀತಾ ಪಾರಾಯಣಕ್ಕೆ ಕೂಡ ಭಕ್ತಾದಿಗಳು ಕೇಳಿದ್ದಾರೆ. ಆ ರೀತಿಯಲ್ಲಿ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದೇವೆ. ಈ ರೀತಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನ ಇದರಲ್ಲಿ ಇರಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ ರವೀಶ್ ಪಡುಮಲೆ ಅವರು ದೈವ ನರ್ತಕರು ಮತ್ತು ಡಾಕ್ಟರೇಟ್ ಪಡೆದವರು, ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಆಗಿ ಕೆಲಸ ಮಾಡುವ ಅವರ ನೇತೃತ್ವದಲ್ಲಿ ಸ್ವಾಗತ ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಈ ಸ್ವಾಗತ ಸಮಿತಿ ಎಲ್ಲ ಭಾಗಗಳಿಗೆ ಹೋಗಿ ಎಲ್ಲ ಭಕ್ತಾದಿಗಳನ್ನು, ಹಿರಿಯರನ್ನು, ಗಣ್ಯರನ್ನು, ಸ್ವಾಮೀಜಿಗಳನ್ನೆಲ್ಲ ಕರೆದು ಈ ಕ್ಷೇತ್ರಕ್ಕೆ ಕರೀಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಹಂಚಿಕೊಟ್ಟಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ ಬ್ರಹ್ಮಕಲಶ ಒಂದು ನಭೂತ ಅಂತ ಹೇಳುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ನಮ್ಮ ಆಶಯ. ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕು. ಪುತ್ತೂರು ತಾಲೂಕು, ಹಾಗೆ ಕಡಬ ತಾಲೂಕು, ಸುಳ್ಯ ತಾಲೂಕು, ಬಂಟ್ವಾಳ ತಾಲೂಕು, ಹತ್ತಿರದ ಕೇರಳ ಭಾಗದಿಂದ ಕೂಡ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಎಲ್ಲರನ್ನೂ ಕೂಡ ಇದಕ್ಕೆ ಜೋಡಿಸುವಂಥ ವ್ಯವಸ್ಥೆಗಳು ಮಾಡಿದೆ. ಒಳ್ಳೆ ರೀತಿಯ ಸ್ಪಂದನ ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಮೂಲಕ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಕ್ಷೇತ್ರದಲ್ಲಿ ತಾವು ಸ್ವಯಂ ಸೇವಕರಾಗಿ ಭಕ್ತಾದಿಯಾಗಿ ಯಾವ ರೀತಿಯನ್ನು ತೊಡಗಿಸಿಕೊಳ್ಬೋದು ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮತ್ತು ಎಲ್ಲರೂ ಬರಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಶಿವರಾಮ ಪಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹನುಮನಗಿರಿ ಕ್ಷೇತ್ರ ಅನ್ನುವಂಥದ್ದು ಸಣ್ಣ ಮಟ್ಟಿಗಿತ್ತು, ಬಟ್ ಇವಾಗ ದೇಶದಾದ್ಯಂತ ಭಕ್ತರಿರುವಂಥದ್ದು. ಹಾಗಾಗಿ ಇದೀಗ ಬ್ರಹ್ಮಕಲಶೋತ್ಸವದ ಹೊತ್ತಿಗೆ ಕೂಡ ಒಂದಿಷ್ಟು ಚಿತ್ರಣಗಳು ಬದಲಾಗ್ತಾ ಇರುವಂಥದ್ದು, ಅಭಿವೃದ್ಧಿಯನ್ನು ಕಾಣ್ತಾ ಇರುವಂಥದ್ದು. ಹಾಗಾಗಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಯಾವ ರೀತಿಯಾಗಿ ಚಿತ್ರಣಗಳು ಬದಲಾಗುತ್ತೆ ಅನ್ನುವಂಥದ್ದು ಭಕ್ತರಿಗೆ ಮಾಹಿತಿಯನ್ನು ಕೊಡೋದು. 2009ರಿಂದ ಈ ಹನುಮಗಿರಿಯ ನಮ್ಮ ಕ್ಷೇತ್ರದ ಕೆಲಸ ಪ್ರಾರಂಭ ಆಯಿತು. ದೈವಜ್ಞನ ಚಿಂತನೆ ಮೇರೆಗೆ, ಚಿಂತನೆ ಪ್ರಕಾರ ಆಂಜನೇಯನ ಪ್ರತಿಷ್ಠೆ ಮಾಡಬೇಕು ಅಂತಿರುವಂಥದ್ದನ್ನು ಈ ಕ್ಷೇತ್ರದ ಮಣ್ಣಿನ ಸತ್ವವನ್ನು ಅರಿತು ಅವರು ಹೇಳಿದರು. ಕ್ಷೇತ್ರಕ್ಕೆ ಆಂಜನೇಯನ ಶಕ್ತಿಯನ್ನು ತುಂಬ ದೃಷ್ಟಿಯಿಂದ ಪಂಚಮುಖಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ಕೆ ನಾವು ತೊಡಗಿಕೊಂಡಾಗ ಈ ಕ್ಷೇತ್ರ ಬರೀ ಗುಡ್ಡ ಮತ್ತು ಕಾಡನ್ನು ತುಂಬಿಕೊಂಡಿತ್ತು. ಇಡೀ ನಮ್ಮ ಈಶ್ವರಂಗಲಪೇಟೆಯಿಂದ ಇಲ್ಲಿವರೆಗಿನ ಒಂದು ಪರಿಸರವೇ ಒಂದು ಭಾರಿ ವ್ಯತ್ಯಾಸದ ಒಂದು ಕಾಡು ಪ್ರದೇಶದ ರೀತಿಯಲ್ಲಿತ್ತು. ಅದನ್ನೆಲ್ಲ ಒಂದಷ್ಟು ಪ್ರಕೃತಿಯನ್ನು ಯಾವುದೇ ತೊಂದರೆಗೊಳಿಸಿದ ರೀತಿಯಲ್ಲಿ, ಪ್ರಕೃತಿಗೆ ಪೂರಕವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಏನು ಆರಂಭ ಆದ ಕೆಲಸ ಮುಂದೆ ಹೋಯಿತು. ಹಾಗೆ ಪ್ರಕೃತಿ ನಮಗೆ ಏನು ಕೊಟ್ಟಿದೆ ಅದನ್ನು ಉಳಿಸಿಕೊಳ್ಳೋದು, ಅದರೊಟ್ಟಿಗೆ ಧಾರ್ಮಿಕ ಚಿಂತನೆ ಮತ್ತು ಸಾಮಾಜಿಕ ಚಿಂತನೆಯನ್ನು ಎರಡನ್ನೂ ಒಟ್ಟಿಗೂಡಿಸಿಕೊಂಡು ಪಂಚಮುಖಿ ಆಂಜನೇಯ ಕ್ಷೇತ್ರವನ್ನು ನಿರ್ಮಾಣ ಮಾಡಲಾಯಿತು. ಅದರಲ್ಲಿ ರಾಮಾಯಣದ ಥೀಮ್ ಪಾರ್ಕ್ ಮತ್ತು ಆಂಜನೇಯನ ವಿಶೇಷ ಅವನ ಶಕ್ತಿಯನ್ನು ಪ್ರದರ್ಶಿಸುವಂಥ ಎಲ್ಲ ಅವನ ಜೀವನ ಚರಿತ್ರೆಯನ್ನು ಪ್ರತಿಬಿಂಬಿಸುವಂಥ ವ್ಯವಸ್ಥೆಯನ್ನು ಅಲ್ಲಿ ತೋರಿಸಬೇಕಾಯಿತು. ಅನಂತರ ದೇವರ ಆಂಜನೇಯನ ಬೇಡಿಕೆ ಅಂದರೆ ರಾಮ ಇಲ್ಲದೆ ಆಂಜನೇಯ ಇಲ್ಲ
ಇದು ನಮ್ಮ ಕಲ್ಪನೆಯಲ್ಲಿರುವಂಥದ್ದು ಸಹ ದೈವಜ್ಞರ ಚಿಂತನೆಯಲ್ಲಿ ಸಹ ಅದನ್ನೇ ಹೇಳಿದರು. ಆಂಜನೇಯನಿಗೆ ರಾಮನ ಅವಶ್ಯಕತೆ ಇದೆ, ಆದರೆ ರಾಮನ ಪ್ರತಿಷ್ಠೆ ಮಾಡಬೇಕು ಅಂತೇಳುವಂಥದ್ದನ್ನು ದೈವಜ್ಞರ ಮತ್ತೊಮ್ಮೆ ಚಿಂತನೆ ಮಾಡುವಾಗ ಅದನ್ನು ಹೇಳಿದರು. 2017ರಲ್ಲಿ ಶ್ರೀರಾಮನ ಕೋದಂಡರಾಮನ ಪ್ರತಿಷ್ಠೆ ಆಯಿತು. ನಿರಂತರ ನಾವು 2009ರಿಂದ ಆರಂಭವಾದಂಥ ಕೆಲಸ ಇವತ್ತಿನವರೆಗೆ ಅದೇ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಭಾರತ್ ಮಾತಾ ಮಂದಿರ ಇಡೀ ನಮ್ಮ ದೇಶದಲ್ಲಿ ಎರಡನೇದು ಅಂತ ನಾನು ತಿಳ್ಕೊಂಡದ್ದು. ಭಾರತ್ ಮಾತಾ ಮಂದಿರ ನಮ್ಮಲ್ಲಿ 2022ರಲ್ಲಿ ಇದು ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ದಿವ್ಯಾಸ್ತದಿಂದ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸಗಳಾಯಿತು. ಒಟ್ಟು ಎಲ್ಲ ವ್ಯವಸ್ಥೆಗಳಾಗ್ತಾ ಇದ್ದಾಗ 14 ವರ್ಷಗಳು ಕಳೆಯಿತು. ನಮ್ಮ ಆಂಜನೇಯನ ಪ್ರತಿಷ್ಠೆ ಆಗಿ 14 ವರ್ಷಗಳು ಕಳೆಯಿತು. 15ನೇ ವರ್ಷದಲ್ಲಿ ನಾವಿದ್ದೇವೆ. ಆ ಸಂದರ್ಭದಲ್ಲಿ ದೇವರಿಗೆ ಬ್ರಹ್ಮಕಲಶ ಮಾಡಬೇಕಂತೇಳುವಂಥ ಚಿಂತನೆ ನಮ್ಮ ಆಡಳಿತ ಮಂಡಳಿ ಬಂತು. ಅದನ್ನು ದೈವಜನರಲ್ಲಿ ಚಿಂತಿಸಿದಾಗ ರಾಮನಿಗೆ ಬ್ರಹ್ಮಕಲಶ ಆಗದೆ ಆಂಜನೇಯನಿಗೆ ಮಾಡುವಂಥ ಅದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಅವರ ಇದರಲ್ಲಿ ಹೇಳಿದರು ಅವರು. ಆದರೆ ಇದಕ್ಕಾಗಿ ಕೊಂದಡ ರಾಮ ಮತ್ತು ಆಂಜನೇಯನ ಎರಡು ಮೂರ್ತಿಗಳಿಗೆ ಏಕಕಾಲದಲ್ಲಿ ನಮ್ಮ ಬ್ರಹ್ಮಕಲಶವನ್ನು ನಾವು ಈ 2026 ಏಪ್ರಿಲ್ 12ಕ್ಕೆ ಏಕಕಾಲದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಏಪ್ರಿಲ್ 9ರಿಂದ 12ರವರೆಗೆ ಈ ಕಾರ್ಯಕ್ರಮ ನಡೀತದೆ. ಇದಕ್ಕೆ ಪೂರಕವಾಗಿ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾಯಿದೆ. ಆಂಜನೇಯನ ಕ್ಷೇತ್ರದಲ್ಲಿ ಅದರ ಒಟ್ಟು ಕ್ಷೇತ್ರದ ಭದ್ರತೆ, ಎದುರಿನ ಗೋಪುರ ಮಾಡಿಕೊಂಡು ಅದಕ್ಕೆ ಎದುರಿನ ಒಂದು ಮಂಟಪ ಮಾಡಿಕೊಂಡು ಒಟ್ಟು ಕ್ಷೇತ್ರವನ್ನು ಭದ್ರತೆ ಮಾಡೋ ದೃಷ್ಟಿಯಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಶೇಷವಾದ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಅದು ಇನ್ನೊಂದು ವಾರದಲ್ಲಿ ನಮ್ಮ ಕಣ್ಣ ಮುಂದೆ ನಿಲ್ತದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನೀವೇ ಬಂದು ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದೇ ರೀತಿ ಕೋದಂಡರಾಮನಲ್ಲಿ ಕೂಡ ಪಾಣಿಪೀಠಕ್ಕೆ ಒಂದಷ್ಟು ತಾಮ್ರದ ಹೊದಿಕೆಯನ್ನು ಹೊರಿಸುವಂಥದ್ದು, ಇನ್ನಿತರ ಕಾಮಗಾರಿಗಳು ಅಲ್ಲಿ ಸಹ ಆಗ್ತಾ ಇದೆ. ನಾಡಿಗಾಗೋ ನೀವೆಲ್ಲ ಬಂದಂಥ ಎಲ್ಲ ಭಕ್ತರಿಗೆ ಅದನ್ನು ಅನಾವರಣ ಆಗ್ತದೆ. ಅದನ್ನೆಲ್ಲ ವೀಕ್ಷಿಸಬೇಕು. ಮತ್ತು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ದೇಶಿ ತಳಿಯ ಒಂದು ಗೋಶಾಲೆ ಇದೆ. ಸುಮಾರು 75 ದೇಶಿ ತಳಿಯದ ಹಸುಗಳು ನಮ್ಮಲ್ಲಿದ್ದಾವೆ. ಅದು ಕ್ಷೇತ್ರಕ್ಕೆ ಪೂರಕವಾಗಿ, ಅದರಲ್ಲಿ ಲಾಭಾಂಶದ ದೃಷ್ಟಿಯಲ್ಲಿ ಅದನ್ನು ಮಾಡ್ತಾಯಿಲ್ಲ. ಕ್ಷೇತ್ರಕ್ಕೆ ಪೂರಕವಾಗಿ ಗೋ ತಳಿಯನ್ನು ಜನರಿಗೆ ಪರಿಚಯಿಸೋದು ಮತ್ತು ನಮ್ಮ ದೇಶಿ ತಳಿ ಉಳಿಬೇಕು ಅಂತ ದೃಷ್ಟಿಯಲ್ಲಿ ಅದನ್ನು ಪೋಷಣೆ ಮಾಡ್ತಾ ಇದ್ದೇವೆ. ಅದು ಕೂಡ ನಮ್ಮಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಆಗಿದೆ. ಒಟ್ಟು ನಾಡ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವ, ಇದರ ಬಗ್ಗೆ ಎಲ್ಲ ಮಾಹಿತಿಗಳು ನಿಮಗೆ ಈಗಾಗಲೇ ತಿಳಿದೆ. ರಥದ ಮೂಲಕ ನಾವು ಜ್ಯೋತಿಯನ್ನು ಅಯೋಧ್ಯೆಯಿಂದ ತಂದು ಎಲ್ಲ ನಮ್ಮ ಗ್ರಾಮ ಪ್ರತಿ ಮನೆಗಳಿಗೆ ಹಂಚುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಮನೆಗಳಿಗೆ ರಾಮ ಜ್ಯೋತಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಇದೆಲ್ಲವೂ ನಾಳ್ದಿನ ಕಾರ್ಯಕ್ರಮ ಪೂರಕವಾಗಿರ್ತದೆ. ಅದೇ ರೀತಿ ನಾಳ್ದಿನ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಗೊಂಡಂಥ ಏನು ಚಪ್ಪರ ಮುಹೂರ್ತದ ಮೂಲಕ ನಾವು ಯಾಗಶಾಲೆ, ಅದರಲ್ಲಿ ಭೋಜನ ಶಾಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಏನು ವೇದಿಕೆಗಳು, ಅದನ್ನೆಲ್ಲವನ್ನು ನಾಳ್ದಿನೊಳಗೆ ಅದನ್ನೆಲ್ಲ ಪೂರೈಸಿಕೊಂಡು ನಮಗೆಲ್ಲ ನಾಳ್ದಿಗೆ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರ ಪ್ರಯತ್ನ ಮಾಡ್ತಾಯಿದ್ದೇವೆ. ನಾಳ್ದು ನಡೆಯುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಪರ ಊರಿನ ಎಲ್ಲ ಜನರು ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ತಮ್ಮ ಮನಸ್ಸಿನ ಇಷ್ಟ ಈಡೇರಿಸಬೇಕಾಗಿ ನಾಳಿನ ಕಾರ್ಯಕ್ರಮದಲ್ಲಿ ತನು ಮನ ಧನಗಳೊಂದಿಗೆ ಸಹಕರಿಸ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಭಕ್ತ ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಹಾಗೆಯೇ ಗ್ರಾಮ ಸಮಿತಿಯ ರಚನಾ ಸಮಿತಿಯ ಸಂಚಾಲಕರಾಗಿರುವಂತಹ ಸಾಜಾ ರಾಧಾಕೃಷ್ಣ ಆಳ್ವ ಸೇರಿದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಹಾಗಾಗಿ ನೀವು ಅದರಲ್ಲಿ ಕೂಡ ತುಂಬ ಜನ ಹೇಳ್ತಾ ಇದ್ರು, ಇಲ್ಲಿ ಗ್ರಾಮಗಳಲ್ಲಿ ಒಗ್ಗೂಡಿಸಿಕೊಂಡು ಅಲ್ಲಿ ಸಮಿತಿಗಳನ್ನು ಮಾಡೋದರಲ್ಲಿ ತುಂಬ ಸಮಿತಿಗಳನ್ನು ರಚನೆ ಮಾಡಿದ್ದೀರಾ ಅನ್ನುವಂಥದ್ದು. ಹಾಗಾಗಿ ಪ್ರಥಮವಾಗಿ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಾ ಅಂತ, ಯಾವ ರೀತಿಯಾಗಿ ಇರುತ್ತೆ ನಾಡಿದ್ದು ಅಂತ, ಮತ್ತೆ ಗ್ರಾಮ ಸಮಿತಿಗಳು ಯಾವ ರೀತಿಯಾಗಿ ರಚನೆ ಆಗ್ತಾ ಇದೆ ಅನ್ನೋದು. ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶ ಭಾಳ ಅದ್ಧೂರಿಯಿಂದ ನಡೀಲಿಕ್ಕಿದೆ. ಇದರ ವ್ಯವಸ್ಥೆಯ ಭಾಗವಾಗಿ ಇವತ್ತು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಒಂದು ಯಶಸ್ವಿಯಾಗಿ ನಡೆಯುವಂಥ ಬ್ರಹ್ಮಕಲಶ ಮತ್ತು ವಿಶಿಷ್ಟ ರೀತಿಯಲ್ಲಿ ನಡೆಯುವಂಥ ಬ್ರಹ್ಮಕಲಶ. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಹನುಮಗಿರಿಯ ಈ ಬ್ರಹ್ಮಕಲಶದಲ್ಲಿ ವಿಶೇಷತೆ ತುಂಬ ಇದೆ. ಬ್ರಹ್ಮಕಲಶ ಅಂದರೆ ಅಲ್ಲಿ ಒಂದಷ್ಟು ಧಾರ್ಮಿಕ ಸಭಾ ಕಾರ್ಯಕ್ರಮ
ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಆದರೆ ಇಲ್ಲಿ ಯಾವುದೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಇಲ್ಲ. ಭಜನಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತದೆ, ಅದೊಂದು ವಿಶೇಷ. ಎರಡನೇದಾಗಿ ಈ ಒಂದು ಬ್ರಹ್ಮಕಲಶದಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಇವತ್ತು ವಿಶೇಷವಾಗಿ ಭಕ್ತರು, ಇಡೀ ಕ್ಷೇತ್ರಕ್ಕೆ ಬರುವಂಥ ಭಕ್ತರು ಇಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಇರುವಂಥದ್ದು ಶ್ರೀರಾಮನಿಗೆ ಮತ್ತು ಹನುಮನಿಗೆ ಸುಲಿಯದ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವಂಥ ಒಂದು ವಿಶಿಷ್ಟ ರೀತಿಯ ಭಕ್ತರಿಗೆ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಜೋಡಿಸಿದ್ದಾರೆ. ಅದೇ ರೀತಿ ರಾಮತಾರಕ ಜಪ ಮಾಡುವಂಥದ್ದು, ಸುಮಾರು 1 ಕೋಟಿ ಮೇಲ್ಪಟ್ಟು ರಾಮತಾರಕ ಜಪ ಆಗಬೇಕು, ಯಾಗ ಆಗಬೇಕಾದ್ರೆ ಅದಕ್ಕೆ ಇಲ್ಲಿ 100 ವೈದಿಕರು ಎಷ್ಟು ದಿವಸ ಮಾಡಿದರೂ ಅಷ್ಟನ್ನು ಮಾಡಲಿಕ್ಕೆ ಅಸಾಧ್ಯ ಎಂಬ ವಿಚಾರದಲ್ಲಿ ಇವತ್ತು ಎಲ್ಲ ಗ್ರಾಮದವರನ್ನು, ಎಲ್ಲ ಭಕ್ತರನ್ನು ಸೇರಿಸಿಕೊಂಡು 1 ಕೋಟಿಗಿಂತ ಮೇಲೆ ರಾಮಜಪವನ್ನು ಮಾಡಬೇಕು. ಅದಕ್ಕೆ ವ್ಯವಸ್ಥಾ ರೀತಿಯಲ್ಲಿ ಇವತ್ತು ಯಾರು ರಾಮಜಪ ಮಾಡ್ತಾರೋ ಅವರು ಆ ಸಂಖ್ಯೆಯನ್ನು, ಹೆಸರು ಮತ್ತು ಸಂಖ್ಯೆಯನ್ನು ಇಲ್ಲಿ ಕೊಟ್ಟಾಗ ಅದನ್ನು ದೇವರಿಗೆ ಯಾಗದ ಸಮಯದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಆಗ್ತದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. 1 ವರ್ಷ ವಾರ್ಷಿಕ ಆಚರಣೆ ಕೂಡ ಆಗಿದೆ. ಅದರ ಒಟ್ಟಿಗೆ ಇವತ್ತು ಶ್ರೀರಾಮನ ಅಲ್ಲಿ ಆ ಒಂದು ದೀಪವನ್ನು, ಅಲ್ಲಿಂದಲೇ ಮೂಲದಿಂದ ದೀಪವನ್ನು ನಮ್ಮ ಈ ಒಂದು ಹನುಮ ಕ್ಷೇತ್ರಕ್ಕೆ ತರಲಿಕ್ಕಿದೆ. ಬಹುಶಃ ರಾಮನವಮಿಯ ದಿವಸ ಆ ದೀಪ ಅಲ್ಲಿಂದ ಹೊರಡುವಂಥ ವ್ಯವಸ್ಥೆಯನ್ನು ನಮ್ಮ ಸಂಘಟಕರು ಮಾಡ್ತಾರೆ. ಬಹುಶಃ ನಮ್ಮ ಪುತ್ತೂರಲ್ಲಿ ಸುಮಾರು ಗ್ರಾಮಗಳಿಗೆ ಸುಮಾರು 60 ಗ್ರಾಮ ಸಮಿತಿ ಇದೆ. ಅದರ ಒಟ್ಟಿಗೆ ಬರುವಾಗ ದಾರಿಯಲ್ಲಿ ಕೂಡ ಸ್ವಾಗತ ಮಾಡಿಕೊಂಡು ವಿಶೇಷವಾಗಿ ಶ್ರೀರಾಮನ ಅಲ್ಲಿಂದ ದೀಪ, ಅದರ ಒಟ್ಟಿಗೆ ಹನುಮನ ಕ್ಷೇತ್ರ ಅಂಜನಾದ್ರಿಯಿಂದ ದೀಪವನ್ನು ಒಟ್ಟಿಗೆ ತಂದು ಇವತ್ತು ಗ್ರಾಮ ಗ್ರಾಮದ ದೇವಸ್ಥಾನಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿಂದ ಭಕ್ತರು ಕೊಂಡೋಗಬೇಕೆಂಬ ವಿಚಾರದಲ್ಲಿ ಈಗಾಗಲೇ ತಯಾರಿಗಳು ಆಗಿದೆ. ಅದಕ್ಕೆ ಬೇಕಾದಂಥ ಗ್ರಾಮದಲ್ಲಿ ಕೂಡ ಸಮಿತಿಗಳನ್ನು ರಚನೆಯನ್ನು ಮಾಡಿದೆ. ಇಷ್ಟು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಆ ಒಂದು ರಥ ಇಲ್ಲಿಗೆ ಬರುವಾಗ 9 ತಾರೀಕಿಗೆ ನೆಟ್ಟಣಿಗೆ ಮುನ್ನೂರು ಗ್ರಾಮಕ್ಕೆ ವಿಶ್ವಮಂಗಲಕ್ಕೆ ಬರ್ತದೆ. ಸಂಜೆ ಹೊತ್ತಲ್ಲಿ ಇಲ್ಲಿ ಯಾಗ ಆರಂಭ ಆಗ್ತದೆ. ಯಾಗ ಆರಂಭ ಆಗುವಂಥದ್ದು ಅದೇ ದೀಪದಿಂದ ಉರಿಸಿ ಯಾಗ ಆರಂಭ ಆಗ್ತದೆ. ಈ ರೀತಿ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡು ಇವತ್ತೊಂದು ವಿಶಿಷ್ಟ ರೀತಿಯ ಬ್ರಹ್ಮಕಲಶೋತ್ಸವವನ್ನು ಮಾಡುವಂಥದ್ದನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಭಕ್ತರಿಗೆ ಕೂಡ ಇದು ಸಂತೋಷ ಆಗಿದೆ. ಬಹುಶಃ ಇಲ್ಲಿಗೆ ಊರ ಪರ ಊರ ಎಲ್ಲ ಭಕ್ತರು ಕೂಡ ಇಲ್ಲಿಗೆ ಈ ಹಿಂದೆಯೂ ಬರ್ತಾ ಇದ್ದಾರೆ, ಈಗಲೂ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ಒಂದು ಸಮಿತಿಗಳು, ಈ ಒಂದು ಹನುಮಗಿರಿಗೆ ಸಂಬಂಧಪಟ್ಟ ಹಾಗೆ ಸಮಿತಿಗಳು ರಚನೆ ಆಗಿದೆ. ಅದೇ ರೀತಿ ಬೇರೆ ಬೇರೆ ಕಡೆಯವರು ಕೂಡ ಇದರೊಟ್ಟಿಗೆ ಸೇರಿಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಎಷ್ಟು ಸಮಿತಿಗಳಾಗಿದೆ ಸರ್? ಈಗಾಗಲೇ ಸುಮಾರು 71 ಗ್ರಾಮಗಳನ್ನು ಒಳಗೊಂಡು 60 ಸಮಿತಿಗಳನ್ನು ಮಾಡಿದ್ದೇವೆ. ಗ್ರಾಮಗಳು 71 ಆಗಿದೆ. 71 ಗ್ರಾಮಗಳ ಒಳಪಟ್ಟು 60 ಸಮಿತಿಗಳಾಗಿವೆ. ಸಮಿತಿಯಲ್ಲಿ ಇವತ್ತು ಗ್ರಾಮ ಸಮಿತಿಯಲ್ಲಿ ನಾವು ಮಾಡಿದಂಥ ವಿಚಾರ 6 ವಿಚಾರಗಳನ್ನು ತಗೊಂಡಿದ್ದೇವೆ. ಒಂದು ಗ್ರಾಮ ಸಮಿತಿಗೆ ಒಬ್ಬ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಎಲ್ಲ ವಿಭಾಗಕ್ಕೆ ಕೂಡ ಕೇಂದ್ರ ಸಮಿತಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಗ್ರಾಮ ಸಮಿತಿಯಲ್ಲಿ ಕೂಡ ಸಂಚಾಲಕರನ್ನು ಮತ್ತು ಸಹ ಸಂಚಾಲಕರನ್ನು ನೇಮಕ ಮಾಡಿದ್ದೇವೆ. ಜಪ ಯಜ್ಞ ಸಮಿತಿಗೆ ಸಂಚಾಲಕರು, ಸಹ ಸಂಚಾಲಕರು, ಲಕ್ಷೋತ್ತರ ನಾರಿಕೇಲ ಸಮಿತಿಗೆ ಸಂಚಾಲಕರು, ಸಹ ಸಂಚಾಲಕರು, ರಥ ಸಮಿತಿಗೆ ಸಂಚಾಲಕರು, ಸಹ ಸಂಚಾಲಕರು, ಭಜನಾ ಸಮಿತಿಗೆ ಸಂಚಾಲಕರು, ಸಹ ಸಂಚಾಲಕರು. ಅದೇ ರೀತಿ ಮಹಿಳಾ ಸಮಿತಿ ಪೂರ್ಣಕುಂಭ ಸ್ವಾಗತ ಮಾಡಲಿಕ್ಕೆ ಮತ್ತು ಜಪಯಜ್ಞದಲ್ಲಿ ಪಾಲ್ಗೊಳ್ಳಿಕ್ಕೆ ಮಾಡುವ ರೀತಿಯಲ್ಲಿ ಇವತ್ತು ಮಹಿಳೆಯರನ್ನು ಕೂಡ ಕನಿಷ್ಠ 25 ಮಹಿಳೆಯರು ಆ ಸಮಿತಿಯಲ್ಲಿ ಇರಬೇಕಂತೇಳಿ. ಕೊನೆಯದಾಗಿ ಇಡೀ ಗ್ರಾಮದ ಹಿಂದೂ ಭಗವದ್ಭಕ್ತರನ್ನು ಒಟ್ಟು ಸೇರಿಸಿ ಒಂದು ವಾಟ್ಸಪ್ ಗ್ರೂಪಿಗೆ ಒಬ್ಬ ಪ್ರಮುಖ ಸಂಚಾಲಕರನ್ನು ಮಾಡಿದ್ದೇವೆ. ಈ ರೀತಿ ಗ್ರಾಮ ಸಮಿತಿಯನ್ನು ರಚನೆ ಮಾಡುವಾಗ ಗ್ರಾಮದಲ್ಲಿ ಹೋಗಿ ಒಂದಷ್ಟು ಜನರನ್ನು ಸೇರಿಸಿ ಅವರು ಉಳಿದವರನ್ನು ಹೇಳಿ ಅಲ್ಲಿ ನಾವು ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದ್ದೇವೆ. ಗ್ರಾಮಗಳಲ್ಲೂ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಹಾಗೆಯೇ ಊರಿನ ಪರ ಊರಿನ ಭಕ್ತರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸೋದಾದರೆ ಸರ್ ನೀವು? ಅದೇ ಈ ಒಂದು ಬ್ರಹ್ಮಕಲಶ ವಿಶಿಷ್ಟ ಮತ್ತು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಈ ಬ್ರಹ್ಮಕಲಶದಲ್ಲಿ ನಮ್ಮ ಊರಿನ ಇವತ್ತು ಪುತ್ತೂರು ಇರ್ಬೋದು, ಸುತ್ತಮುತ್ತಲಿನ ಗ್ರಾಮ ಇರ್ಬೋದು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಮುಂದೆಯೂ ಕೂಡ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ದೇವರ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗಬೇಕು. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಈ ಮೂಲಕ ನಾವು ಈ ಕೇಂದ್ರ ಸಮಿತಿಯ ಹನುಮಗಿರಿಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಭಕ್ತಿಯಿಂದ ಬ್ರಹ್ಮಕಲಶೋತ್ಸವದಲ್ಲಿ ತೊಡಗಿಕೊಳ್ತಾ ಇದ್ದೀರಾ ಸರ್. ಹಾಗಾಗಿ ಕೋದಂಡರಾಮರ ಹಾಗೆಯೇ ಆಂಜನೇಯ ದೇವರ
ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಹತ್ತಾರು ಪುಣ್ಯಕ್ಷೇತ್ರಗಳ ಜಾತ್ರೋತ್ಸವದಲ್ಲಿ ಅಭಿವೃದ್ಧಿಯಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಕೈ ಜೋಡಿಸಿರುವಂಥ ಶಶಿಕುಮಾರ್ ರೈ ಬಾಲುಟು ಸೇರಿದ್ದಾರೆ. ಇವರು ಹನುಮಗಿರಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಹಾಗೇನೆ ಹೊರಕಾಣಿಕಾ ಸಮಿತಿಯ ಅಧ್ಯಕ್ಷರಾಗಿರುವಂತದ್ದು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಬ್ರಹ್ಮಕಲಶೋತ್ಸವದ ಎಲ್ಲ ರೀತಿಯ ಸಜ್ಜು ಕೂಡ ಆಗಿರುವಂತದ್ದು ಸರ್. ಈ ಹೊತ್ತಿಗೆ ಹೊರಕಾಣಿಕೆಯ ಬಗ್ಗೆ ಹೇಳೋದಾದ್ರೆ ಸರ್, ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅಂತ? ಹೊರಕಾಣಿಕೆಯನ್ನು ವಿಶೇಷವಾಗಿ ಒಂದು ರೀತಿಯ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ನಡೆಯಬೇಕಿದ್ರೆ ಅಲ್ಲಿ ಹೊರಕಾಣಿಕೆ ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನು ಪ್ರಥಮವಾಗಿ ಊಹಣೆ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತವೆ. ಹೊರಕಾಣಿಕೆ ಸಾಂಗವಾಗಿ ನಡೆದಲ್ಲಿ ಅಲ್ಲಿ ಬೇಕಾದಂತಹ ಪರಿಕರಗಳು ಬಂದಂತಹ ಸಂದರ್ಭದಲ್ಲಿ ಆ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಬಹುಶಃ ಇಲ್ಲಿಯ ಒಂದು ರೀತಿಯ ಬ್ರಹ್ಮಕಲಶೋತ್ಸವ ವಿಶೇಷತೆಯನ್ನು ಪಡೆದಿದೆ. ಇಲ್ಲಿ ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ಈ ಜಿಲ್ಲೆಯನ್ನು, ಎರಡು ಜಿಲ್ಲೆಯನ್ನು, ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊಂದಿಸಿಕೊಂಡು ನಡೆಯತಕ್ಕಂತಹ ಕೆಲಸ ಕಾರ್ಯ. ಈಗಾಗಲೇ ಹೊರಕಾಣಿಕೆಗೆ ನಾವು ಧರ್ಮಸ್ಥಳ, ಶ್ರೀಕ್ಷೇತ್ರ ಧರ್ಮಸ್ಥಳ ಕಾವಂದರನ್ನು ಹಾಗೂ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಸಮಿತಿಯನ್ನು ಈಗಾಗಲೇ ನಾವು ಭೇಟಿಯಾಗಿದ್ದೇವೆ. ಆ ಮೂಲಕ ನಾವು ಪ್ರಥಮವಾಗಿ ಈ ಹೊರಕಾಣಿಕೆಗೆ ಚಾಲನೆಯನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಪಂಚಮುಖಿ ಆಂಜನೇಯ ಕ್ಷೇತ್ರದಿಂದ ಪುತ್ತೂರು ತಾಲೂಕಿನಲ್ಲಿ 64 ಗ್ರಾಮ ಸಮಿತಿಗಳನ್ನು ರಚಿಸಿಕೊಂಡು ಆ ಗ್ರಾಮ ಸಮಿತಿಗಳ ಮೂಲಕ ಆ ಹೊರಕಾಣಿಕೆಗೆ ಚಾಲನೆಯನ್ನು ನೀಡತಕ್ಕಂಥ ಕೆಲಸ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ತೇವೆ. ವಿಶೇಷವಾಗಿ ಈ ಒಂದು ಹೊರಕಾಣಿಕೆ 8ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಪ್ರಥಮವಾಗಿ 8ನೇ ತಾರೀಕಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ 10 ಗಂಟೆಗೆ ಉಗ್ರಾಣ ಮುಹೂರ್ತವನ್ನು ಮಾಡಿಕೊಂಡು ಆನಂತರ ಸಂಜೆ 4 ಗಂಟೆಗೆ ಮಹಾಲಿಂಗೇಶ್ವರ ಕ್ಷೇತ್ರದಿಂದ, ಪುತ್ತೂರು ಮಹಾಲಿಂಗೇಶ್ವರನ ಕ್ಷೇತ್ರದಿಂದ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊರಕಾಣಿಕೆಯನ್ನು 4 ಗಂಟೆ ಸಂಜೆಗೆ ಆರಂಭಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ವಿಶೇಷವಾಗಿ ಎಲ್ಲ ದೇವಸ್ಥಾನಗಳ ಆಡಳಿತ ಸಮಿತಿ, ದೈವಸ್ಥಾನಗಳ ಆಡಳಿತ ಸಮಿತಿಯವರನ್ನು ಕಂಡು ಅವರಿಗೆ ಮನವಿಯನ್ನು ಮಾಡಿಕೊಂಡು ನಾವು ಹೊರಕಾಣಿಕೆಯನ್ನು ತಯಾರಿಸಿಕೊಂಡು ಮಹಾಲಿಂಗೇಶ್ವರ ಕ್ಷೇತ್ರದಿಂದ ಬರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈ ಪುಣ್ಯ ಕಾರ್ಯದಲ್ಲಿ ಕ್ಷೇತ್ರದ ಎಲ್ಲ ಭಗವದ್ಭಕ್ತ ಬಂಧುಗಳು ಭಾಗವಹಿಸಿ ಆ ಹೊರಕಾಣಿಕೆಯನ್ನು ಡೊಳ್ಳು ಕುಣಿತದೊಂದಿಗೆ ಸುಮಾರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ದೇವರಮಾರು ಗದ್ದೆಯಿಂದ ದರ್ಬೆಯ ತನಕ ಮೆರವಣಿಗೆಯಲ್ಲಿ ಬಂದು ಅಲ್ಲಿಂದ ವಾಹನ ಮೂಲಕ ಈ ಕ್ಷೇತ್ರವನ್ನು ನಾವು ಮೊದಲುಗೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇಡೀ ಊರಿನ ಭಗವದ್ಭಕ್ತರನ್ನು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಿಕೊಂಡು ಈ ಹೊರಕಾಣಿಕೆಯನ್ನು ವಿಶೇಷವಾದ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುವಂತಹ ಸಂದರ್ಭದಲ್ಲಿಯೂ ಆ ಹೊರಕಾಣಿಕೆಯ ಜವಾಬ್ದಾರಿಯನ್ನು ನಾನು ಮಾಡಿದ್ದೆ. ಅದು ಕೂಡ ವಿಶೇಷವಾಗಿ ಒಂದು ಆ ಬ್ರಹ್ಮಕಲಶೋತ್ಸವದ ವಿಶೇಷತೆಯನ್ನು ಕಂಡಿದೆ. ಬಹುಶಃ ಆ ಹೊರಕಾಣಿಕೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಆ ರೀತಿಯ ಹೊರಕಾಣಿಕೆಯನ್ನು ಕಂಡಿರಲಿಲ್ಲ. ಅಂತಹ ರೀತಿಯ ಹೊರಕಾಣಿಕೆಯನ್ನು ಇಲ್ಲಿಯೂ ಕೂಡ ಮಾಡುವಂತಹ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ಇಟ್ಟು ನಮಗೆ ಸುದ್ದಿ ಮಾಧ್ಯಮ ನಮ್ಮೊಂದಿಗೆ ಯಾವಾಗಲೂ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಬಹುಶಃ ಅಲ್ಲಲ್ಲಿ ವಿಶೇಷವಾದ ಸಭೆಗಳನ್ನು ಮಾಡಿಕೊಂಡು ಹೊರಕಾಣಿಕೆಗೆ ಸೇರುವಂತಹ ಭಗವದ್ಭಕ್ತರ ಸಂಖ್ಯೆಯನ್ನು ವಿಶೇಷವಾಗಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ನೀಡ್ತೇವೆ. ಓಕೆ ಸರ್, ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅಂತ? ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಈಗ ತಾನೇ ಚಪ್ಪರ ಮುಹೂರ್ತ ಮೊದಲುಗೊಂಡು ಸುಮಾರು 25,000 ಆಮಂತ್ರಣ ಪತ್ರಿಕೆಗಳನ್ನು ಈಗಾಗಲೇ ಮುದ್ರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ 3 ಬಾರಿ ಸಂಸದರಾಗಿ ರಾಷ್ಟ್ರಮಟ್ಟದಲ್ಲೇ ಪ್ರಥಮ ಎನ್ನತಕ್ಕಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂತಹ ನಮ್ಮೆಲ್ಲರ ನಾಯಕರಾದ ನಳಿನ್ ಕುಮಾರ್ ಕಟೀಲ್ರ ನೇತೃತ್ವದಲ್ಲಿ ವಿಶೇಷವಾದ ಸಭೆಗಳು 16 ಸಭೆಗಳನ್ನು ನಡೆಸಿಕೊಂಡು ಅದಕ್ಕೆ ಬೇಕಾದಂತಹ ಪೂರ್ವಭಾವಿ ಸಭೆಗಳನ್ನು ಮಾಡಿಕೊಂಡು ಎಲ್ಲ ವಿಚಾರವಾಗಿ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಸಂಚಾಲಕರು ಮತ್ತು ಸಮಿತಿ ಸದಸ್ಯರನ್ನು ಮಾಡಿಕೊಂಡು ವಿಶೇಷವಾದ ಕಾರ್ಯಕ್ರಮವನ್ನು ಸಂಘಟಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇದರ ಆಗುಹೋಗುಗಳು ಇನ್ನೂ 16 ದಿವಸಗಳಲ್ಲಿ ತಮಗೆ ಗೊತ್ತಾಗಲಿಕ್ಕಿದೆ. ಅಂತೂ ಇಡೀ ಜಿಲ್ಲೆಯಲ್ಲಿ ನಡೆಯದಂತಹ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ ಅನ್ನುವಂಥದ್ದನ್ನು ನಾವು ಇವಾಗಲೇ ಊಹನೆ ಮಾಡಿದ್ದೇವೆ. ಬಹುಶಃ ಇದಕ್ಕೆ ಎಲ್ಲ ಭಗವದ್ಭಕ್ತರ ಸಹಕಾರ ಇದೆ ಎನ್ನುವಂಥದ್ದನ್ನು ಕಂಡಿದ್ದೇವೆ. ಊರ ಮತ್ತು ಪರ ಊರ ಭಗವದ್ಭಕ್ತರನ್ನು ಸೇರಿಸಿಕೊಂಡು ಸಮಿತಿಗಳನ್ನು ರಚಿಸಿಕೊಂಡು ಆ ಸಮಿತಿಗಳ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಆಗಲಿಕ್ಕಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಸರ್, ಉಪಾಧ್ಯಕ್ಷರ ನೆಲೆಯಲ್ಲಿ ಊರಿನ ಪರ ಊರಿನ ಭಕ್ತರನ್ನು ಪ್ರೀತಿಯಿಂದ ಆಹ್ವಾನಿಸೋದಾದ್ರೆ ಸರ್?
ಊರಿನ ಮತ್ತು ಪರ ಊರಿನ ಭಗವದ್ಭಕ್ತರನ್ನು ನಾವು ವಿಶೇಷವಾಗಿ ಆಮಂತ್ರಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದ್ದೇವೆ. ಸುಮಾರು 7-8 ತಂಡಗಳನ್ನು ಆಮಂತ್ರಣ ನೀಡಲಿಕ್ಕೆ, ಗಣ್ಯರಿಗೆ ಆಮಂತ್ರಣ ನೀಡತಕ್ಕಂಥ ಕೆಲಸ ಕಾರ್ಯಕ್ಕೆ ಈಗಾಗಲೇ ಗೊತ್ತುಪಡಿಸತಕ್ಕಂಥ ವ್ಯವಸ್ಥೆಗಳಾಗಿವೆ. ಬಹುಶಃ ನಾವು ಇಷ್ಟರವರೆಗೆ ಸಮಿತಿ ಹಲವಾರು ಬ್ರಹ್ಮಕಲಶೋತ್ಸವಗಳಲ್ಲಿ ಭಾಗವಹಿಸಿದ್ದೇವೆ. ಆದರೆ ಈ ರೀತಿಯ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿದಂತಹ ರೀತಿ ಇಲ್ಲ. 1-2 ಮೀಟಿಂಗ್ಗಳನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ಈಗಾಗಲೇ 10 ಸಭೆಗಳನ್ನು ನಡೆಸಿಕೊಂಡು, ಪ್ರತಿ ಸಮಿತಿಗಳ ಸಭೆಯನ್ನು ಮಾಡಿಕೊಂಡು ಅದರಲ್ಲಿ ಅಧ್ಯಕ್ಷರು ಇದ್ದುಕೊಂಡು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದೆ. ಅದರಿಂದ ಅಭೂತಪೂರ್ವವಾದ ಕಾರ್ಯಕ್ರಮ ಆಗ್ತದೆ ಎನ್ನುವುದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬ್ರಹ್ಮಕಲಶೋತ್ಸವ ಕೇಂದ್ರ ಮಹಿಳಾ ಸಮಿತಿಯ ಸಂಚಾಲಕರಾಗಿರುವಂತಹ ವಿದ್ಯಾ ಆರ್ ಗೌರಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಬ್ರಹ್ಮಕಲಶೋತ್ಸವದಲ್ಲಿ ನಾರಿ ಶಕ್ತಿ ಕೂಡ ಭಾಗಿಯಾಗ್ತಾ ಇರುವಂತದ್ದು, ವಿಶೇಷವಾಗಿರುವಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಿಮ್ಮ ಕಾರ್ಯವೈಖರಿ ಬ್ರಹ್ಮಕಲಶೋತ್ಸವದಲ್ಲಿ ಯಾವ ರೀತಿ ಆಗಿರುತ್ತೆ, ಅದರ ಜೊತೆಗೇನೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇರುವಂತದ್ದು, ಅದೊಂದು ವಿಶೇಷವಾಗಿರುವಂತದ್ದು, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ ಗೌರಿ. ತುಂಬ ಸಂತೋಷ ಆಗ್ತಾ ಇದೆ. ನನ್ನನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೂಡ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಹಾಗೂ ಅದನ್ನು ಖಂಡಿತವಾಗಿ ಚೆನ್ನಾಗಿ ನಿಭಾಯಿಸ್ತೇನೆ ಅಂತ ಹೇಳುವ ಒಂದು ಧೈರ್ಯ ಕೂಡ ನನಗಿದೆ. ಎಲ್ರಿಗೂ ಒಂದು ವಿಶೇಷವಾದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಮಹಿಳಾ ಕಾರ್ಯದ ಬಗ್ಗೆ ನಾನೊಂದಿಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 42 ಗ್ರಾಮದಲ್ಲಿ ನಾವು ಮಹಿಳಾ ತಂಡವನ್ನು ಮಾಡಿದ್ದೇವೆ. ಆ ಮಹಿಳಾ ತಂಡದ ಸ್ವಯಂ ಸೇವಕರಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸ್ಲಿಕ್ಕಿದ್ದಾರೆ. ಹಾಗೆ ಅವರ ಕಾರ್ಯವೈಖರಿಗಳೇನು, ಅವರ ಜವಾಬ್ದಾರಿಗಳೇನು ಅಂತ ಹೇಳಿದರೆ, ನಾಡಿದ್ದು ಏಪ್ರಿಲ್ 3ಕ್ಕೆ ರಥ ಅಂದರೆ ಶ್ರೀರಾಮ ಜ್ಯೋತಿ ಹಾಗೂ ಶ್ರೀ ಆಂಜನೇಯ ಜ್ಯೋತಿ ಒಟ್ಟಿಗೆ ರಥದಲ್ಲಿ ಪುತ್ತೂರಲ್ಲಿ ಸ್ವಾಗತಿಸಿ ನಾವು ಇಲ್ಲಿಗೆ ಬರಲಿಕ್ಕಿದೆ. ಆ ರಥದಲ್ಲಿ ಆ ಜ್ಯೋತಿಗಳು ಬರುವಾಗ ಪ್ರತಿ ಗ್ರಾಮದಲ್ಲಿಯೂ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ. ಹಾಗೂ ಭಜನಾ ಹಾಡಿ, ನೃತ್ಯ ಭಜನಾ ಈ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸ್ವಯಂ ಸೇವಕರಾಗಿ ಆ 4 ದಿವಸ ಕೂಡ ಮಹಿಳೆಯರು ಬೇರೆ ಬೇರೆ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ರಾಮತಾರಕ ಜಪ. ಈ ಜಪವನ್ನು ಮಹಿಳೆಯರು ಆದಷ್ಟು ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳೋದೇ ನಮ್ಮ ಒಂದು ಆಶಯ. ಕೋಟಿ ರಾಮತಾರಕ ಜಪದಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಭಾಗವಹಿಸಲಿಕ್ಕಿದ್ದೇವೆ. ನಾಳೆ 20ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30ರಿಂದ 12:30 ತನಕ ಮಹಿಳೆಯರು 2 ಗಂಟೆ ಹೊತ್ತು ಶ್ರೀರಾಮ ತಾರಕ ಜಪವನ್ನು ಮಾಡಲಿಕ್ಕಿದ್ದೇವೆ. 100ಕ್ಕಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಸೇರಲಿಕ್ಕಿದ್ದೇವೆ ಇಲ್ಲಿ. ಹಾಗೆ ಇದೊಂದು ಪುಣ್ಯಕಾರದಲ್ಲಿ ಕೂಡ ಮಹಿಳೆಯರು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಪ್ರತಿ ಶುಕ್ರವಾರ, ಮಂಗಳವಾರ ದಿವಸ ಏಕಕಾಲಕ್ಕೆ 10 ಗಂಟೆಯಿಂದ 11 ಗಂಟೆ ತನಕ ಎಲ್ಲ ಮಹಿಳೆಯರು, ಹಾಗೂ ಸಂಜೆ 6ರಿಂದ 7 ಗಂಟೆ ತನಕ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಆಗಿರ್ಬೋದು, ಎಲ್ಲಿದ್ದರೂ ಕೂಡ ಭಜನ ಮಂದಿರ, ದೇವಸ್ಥಾನದಲ್ಲಿ ಎಲ್ಲಿ ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಈ ರಾಮತಾರಕ ಮಂತ್ರವನ್ನು ಕೂಡ ಜಪಿಸಲಿಕ್ಕಿದ್ದೇವೆ ಏಕಕಾಲಕ್ಕೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ. ಇದಲ್ಲದೆ ನಾವು ಶ್ರೀರಾಮನವಮಿ ದಿವಸ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏಕಕಾಲಕ್ಕೆ ನಾವು ಈ ಒಂದು ಜಪವನ್ನು ಕೂಡ ಮಾಡಿ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆ ಮಹಿಳಾ ಕಾರ್ಯಕ್ರಮ ಭಜನಾ ತಂಡ ಕೂಡ ಇದೆ ನಮ್ಮದು. ಹಾಗೆ ಭಜನಾ ತಂಡದಲ್ಲಿ ಕೂಡ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಇಲ್ಲಿ ಒಂದು ಬಂದು ಭಜನಾ ಸೇವೆ ಕೂಡ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಪ್ರತಿ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಗ್ರಾಮ ಸಮಿತಿಯೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ರಾಮತಾರಕ ಜಪವನ್ನು ಅವರು ನಿಗದಿಪಡಿಸಿದ ದಿವಸ ಬಂದು ಸಾಮೂಹಿಕವಾಗಿ ಇಲ್ಲಿ ಜಪ ಮಾಡಲಿಕ್ಕಿದ್ದಾರೆ. ಸೊ ಈ ಒಂದು ಕ್ಷೇತ್ರಕ್ಕೆ ಶಕ್ತಿ ತುಂಬಲು, ಶ್ರೀರಾಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿಯೊಬ್ಬರು ಕೂಡ, ಅದು ಸ್ವಸಹಾಯ ಗುಂಪುಗಳಾಗಲಿ, ಧರ್ಮಸ್ಥಳದಾಗಲಿ, ಒಡಿಯೂರಾಗಲಿ, ಸ್ತ್ರೀ ಶಕ್ತಿ ಆಗಲಿ, ಅವರವರ ಗ್ರಾಮದಲ್ಲಿರುವ ಎಲ್ಲ ಭಜನಾ ತಂಡಗಳು, ಸ್ವಸಹಾಯ ಗುಂಪುಗಳು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಪ ಹಾಗೂ ಈ ಒಂದು ಕ್ಷೇತ್ರಕ್ಕೆ ಒಂದು ಶಕ್ತಿ ತುಂಬುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಈ ಶ್ರೀರಾಮ ಹಾಗೂ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಎಲ್ಲರನ್ನೂ ನಾನು ಬೇಡಿಕೊಳ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ RC ನಾರಾಯಣ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಬ್ರಹ್ಮಕಲಶೋತ್ಸವದ ಪುಣ್ಯದ ಕಾರ್ಯದಲ್ಲಿ ನೀವು ಕೂಡ ಸೇವೆಯನ್ನ ಮಾಡುವಂತ ಭಾಗ್ಯ ಬಂದಿರುವಂತದ್ದು ಸರ್. ಹಾಗಾಗಿ ಬ್ರಹ್ಮಕಲಶೋತ್ಸವದ ಸಂಭ್ರಮಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿದೆ, ನಿಮ್ಮನ್ನ ನೀವು ಯಾವ ರೀತಿಯಾಗಿ ತೊಡಗಿಸಿಕೊಳ್ತಾ ಇದ್ದೀರಾ ಇದರಲ್ಲಿ? ಕಳೆದ 2 ತಿಂಗಳಿಂದ ಪಂಚಮುಖಿ ಆಂಜನೇಯ ಕ್ಷೇತ್ರ ಶ್ರೀರಾಮ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಸಂಚಲನ ಆರಂಭ ಆಗಿದೆ. ಒಂದು ಯೋಜಿತವಾದಂಥ ಕಾರ್ಯಕ್ರಮಗಳ ಪಟ್ಟಿಗಳಾಗಿದೆ. ಅತ್ಯಂತ ಸುಲಲಿತವಾಗಿ ಮತ್ತು ಈವರೆಗೆ ಆಗದಂಥ ಒಂದು ವಿಶಿಷ್ಟ ರೀತಿಯ ಬ್ರಹ್ಮಕಲಶೋತ್ಸವ ಈ ಭಾಗದಲ್ಲಿ ಆಗಬೇಕು ಅನ್ನೋಂಥ ಕಲ್ಪನೆ ನಮ್ಮದು. ಆ ಕಲ್ಪನೆಗೆ ಸಹಕಾರ ಕೊಡುವಂಥ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದ ಈಗಾಗಲೇ ಮಾಡಿರ್ತಕ್ಕಂಥ 60 ಗ್ರಾಮ ಸಮಿತಿಗಳಿರ್ಬೋದು, ಭಕ್ತರಿರ್ಬೋದು, ಹೊರಗಿನ ಭಕ್ತರಿರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಬ್ರಹ್ಮಕಲಶೋತ್ಸವ ನಾ ಭೂತೋ ನವ ಭವಿಷ್ಯತಿ ಆಗಬೇಕು ಅನ್ನೋಂಥ ನಮ್ಮ ಪರಿಕಲ್ಪನೆ. ಭಕ್ತರೆಲ್ಲ ಬರಬೇಕು ಮತ್ತು ಅಲ್ಲಿ ಯಾವುದೇ ತಾರತಮ್ಯಗಳಿರಬಾರ್ದು. ಸಾಮಾಜಿಕ ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಬಂಧುಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ, ಒಂದೇ ಸಮಾಜದ ವ್ಯವಸ್ಥೆ ಅಡಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಕೂಡಿಸಿಕೊಂಡು ಒಂದು ಸಮಗ್ರವಾದ ಹಿಂದುತ್ವಕ್ಕೆ ಬಲ ಬರುವಂಥ ಮತ್ತು ದೇವರ ಕಾರ್ಯಕ್ಕೆ ನಮ್ಮೆಲ್ಲ ಮನೆಗಳು ಒಗ್ಗಟ್ಟಾಗಿ ಇರಬೇಕು. ಮತ್ತು ವಿಶೇಷವಾಗಿ ಶ್ರೀರಾಮನ ಜ್ಯೋತಿ ಇವತ್ತು ಯಾವ ಮಂದಿರದಲ್ಲಿ ಆರಾಧನೆ ಆರಂಭ ಆಗಿದೆ ಯಾರು ಕಲ್ಪನೆ ಮಾಡಿರಲಿಲ್ಲ. 500 ವರ್ಷಗಳ ಹಿಂದೆ ಇತಿಹಾಸ ಇದ್ದಂಥ ಮತ್ತು ಪರಂಪರೆ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ದೇವಸ್ಥಾನ ಆದ ಸಂದರ್ಭದಲ್ಲಿ ಜ್ಯೋತಿ ನಮ್ಮ ಪುತ್ತೂರಿಗೆ ಬರ್ತದೆ ಅಂದರೆ ನಾವು ವಿಶೇಷ. ಈ ಹಿಂದೆ ಜ್ಯೋತಿ ತಂದಿದ್ರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ದೇವಾಲಯಗಳಾಗಿರಲಿಲ್ಲ. ಆದರೆ ಇವತ್ತು ದೇವಾಲಯ ಆಗಿದೆ. ಆ ದೇವಾಲಯದ ಗರ್ಭಗುಡಿಯಿಂದ ಬರುವಂಥ ದಿವ್ಯ ಜ್ಯೋತಿ ನಮ್ಮ ಮನೆಗೆ ಬರುವಂಥದ್ದು ಯಾರಿಗೂ ಕೂಡ ಪುಳಕವನ್ನು ನೀಡುತ್ತೆ. ಅದಕ್ಕೆ ಕೂಡ ವ್ಯವಸ್ಥೆ ರೀತಿಯಂಥ ಒಂದಷ್ಟು ವ್ಯವಸ್ಥೆಗಳಾಗಿದೆ. ಈಗಾಗಲೇ ಶ್ರೀರಾಮ ಜ್ಯೋತಿ ಜವಾಬ್ದಾರಿಯನ್ನು ಮುರಳೀಕೃಷ್ಣ ಸಂದರ್ಭ ಅವರು ವಹಿಸಿಕೊಂಡಿದ್ದಾರೆ. ಅದನ್ನು ಮನೆ ಮುಟ್ಟಿಸುವಂಥ ವ್ಯವಸ್ಥೆಗಳನ್ನು ಸ್ಥಳೀಯ ದೇವಾಲಯಗಳು, ಸ್ಥಳೀಯ ಸಮಿತಿಗಳು ಮಾಡುತ್ತೆ ಮತ್ತು ಎಲ್ಲ ಧಾರ್ಮಿಕ ದೇವಸ್ಥಾನಗಳನ್ನು ಇದಕ್ಕೆ ಜೋಡಿಸುವಂಥ ಕೆಲಸಗಳಾಗಿದೆ. ಅದರಿಂದ ಅದೊಂದು ವಿಶಿಷ್ಟತೆಯನ್ನು ಪಡೆಯುತ್ತೆ. ಈಗಾಗಲೇ ನಾರಿಕೇಲ ಸಮರ್ಪಣೆ ನಮಗೆ ಗೊತ್ತಿದೆ. ನಾರಿಕೇಲ ಸಮರ್ಪಣೆ ಒಬ್ಬ ವ್ಯಕ್ತಿಯಿಂದ ಆಗಬೇಕು ಅನ್ನೋಂಥ ಕಲ್ಪನೆ, ಅದು ರಾಮನಿಗೊಂದು ಹನುಮನಿಗೊಂದು. ಈ ಕಲ್ಪನೆ ಕೂಡ ಹಾಗೆ ಅತ್ಯಂತ ವಿಶೇಷವಾಗಿ ಅರುಣ್ ಕುಮಾರ್ ಪುತ್ತಿಲ ಮತ್ತು ರಾಧಾಕೃಷ್ಣ ಬೋರ್ಕರ್ ಅವರ ಒಂದು ಜವಾಬ್ದಾರಿಯಲ್ಲಿ ನಡೆಯುತ್ತೆ. ಅದು ವಿಶೇಷವಾಗಿ ಹಾಲನ ನೆಲೆಗಟ್ಟಲ್ಲಿ ಸಾಗುತ್ತೆ. ಈಗಾಗಲೇ ರಾಮ ತಾರಕ ಮಂತ್ರ, ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂಥ ಏನು ರಾಮ ತಾರಕ ಮಂತ್ರ ಇದೆ, ಇಡೀ ಪುತ್ತೂರಿನಾದ್ಯಂತ 60 ಗ್ರಾಮದಲ್ಲಿ ಕೂಡ ಅದು ಪಸರಿಸುವಂಥ ಕೆಲಸಗಳಾಗಿದೆ. ಈಗಾಗಲೇ ಭಕ್ತರು ಅನೇಕ ದಂಡಲ್ಲಿ ಬರ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅವರಿಗೆ ಕೂಡ ಆ ದೀಕ್ಷೆ ಕೊಡುವಂಥ ಕೆಲಸವನ್ನು ನಮ್ಮ ಕ್ಷೇತ್ರದಿಂದ ಮಾಡಲಾಗಿದೆ. ಅತ್ಯಂತ ಓವಿಯುತ್ತದೆ. ಇದರ ಜವಾಬ್ದಾರಿಯನ್ನು ಸೀತಾರಾಮರೇ ಕಿದಂಬಡಿ ಪಡ್ಕೊಂಡಿದ್ದಾರೆ. ಅವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಒಟ್ಟು ಎಲ್ಲರ ಪಾಲ್ಗೊಳ್ಳಿಕ್ಕೆ ಇದೆ. ಇಲ್ಲಿ ನಮ್ಮ ಅಪೇಕ್ಷೆ ಇರುವಂಥದ್ದು ಈ ಕಾರ್ಯಕ್ರಮವನ್ನು ಎಲ್ಲರೂ ಇರಬೇಕು, ಅದಂಥದ್ದು ವಿಶೇಷ. ಮತ್ತು ಯಾಗ ನಡೆಯುವಂಥ ಕೊನೆಯ ಪೂರ್ಣಾವತಿ 11ನೇ ತಾರೀಕಿದೆ. ಅದು ಬೆಳಿಗ್ಗೆ 10 ಗಂಟೆ ಆರಂಭ ಆಗುತ್ತೆ, ಮಧ್ಯಾಹ್ನ 12 ಗಂಟೆ. ಅವತ್ತು ನಮ್ಮ ಅಪೇಕ್ಷೆ ಇರುವಂಥದ್ದು ಯಾರೆಲ್ಲ ಈ ದೀಕ್ಷೆಯನ್ನು ಪಡ್ಕೊಂಡು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನೋಂಥ ತಾರಕ ಮಂತ್ರವನ್ನು ಈಗಾಗಲೇ ಪಠಿಸ್ತಾ ಇದ್ದಾರೆ, ಅವರು ದಂಪತಿ ಸಮೇತ ಬರಬೇಕು, ಅವರ ಕುಟುಂಬ ಸಮೇತ ಬರಬೇಕು. ಈ ಕುಟುಂಬ ಸಮೇತ ಇದ್ದುಕೊಂಡು ನನ್ನ ಮನೆಯ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಆ ಕಲ್ಪನೆಯಲ್ಲಿ ಇಟ್ಟುಕೊಂಡು ಆ ತಾಯಂದಿರು ಬರಬೇಕು ಅನ್ನೋಂಥ ಕಲ್ಪನೆ ಇರೋದು. ಅದರಿಂದ ಒಟ್ಟು ಕುಟುಂಬವನ್ನು ಒಂದೇ ವೇದಿಕೆಯಲ್ಲಿ ಶ್ರೀರಾಮನ ಹನುಮನ ಈ ಒಂದು ಜಾತ್ರೋತ್ಸವ ಬ್ರಹ್ಮಕಲಶದಲ್ಲಿ ಅವರು ಭಾಗಿಯಾಗಬೇಕು. ಬ್ರಹ್ಮಕಲಶಗಳು ಮನಸ್ಸು ಮತ್ತು ವ್ಯಕ್ತಿಯನ್ನು ಜೋಡಿಸಿಕೊಳ್ಬೇಕು ಮತ್ತು ಒಂದಷ್ಟು ವಿಸ್ತಾರವಾದಂಥ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಕಲ್ಪನೆ ಇದೆ. ಅದರ ಜೊತೆ ಭಜನಾ ಸಂಕೀರ್ತನೆ, ವಿಶೇಷವಾಗಿ ರಾಮಕೃಷ್ಣ ಕಾಟೋಕಿಯವರ ನೇತೃತ್ವದಲ್ಲಿ ಇದು ಅತ್ಯಂತ ವೈಭವದಿಂದ ಸಾಗಲಿಕ್ಕಿದೆ. ಎಲ್ಲ ಗ್ರಾಮದ ಇಡೀ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಭಕ್ತರು ಬಂದು 2 ವೇದಿಕೆಯಲ್ಲಿ, ಅದು ಕೂಡ 2 ವೇದಿಕೆಯಲ್ಲಿ ಮಾಡ್ಕೊಂಡಿದ್ದಾರೆ. ರಾಮನಲ್ಲಿ ಶ್ರೀರಾಮನ ಜಯ ಜಯ ಜಯರಾಮ ರಾಮ ತಾರಕ ಮಂತ್ರ ಆದರೆ ಆಂಜನೇಯಲ್ಲಿ ನಿರಂತರವಾದಂಥ ಭಜನಾ ಕಾರ್ಯಕ್ರಮ ಸಂಕೀರ್ತನೆಗಳು ನಡೆಯುತ್ತೆ. 2 ಕಡೆ ವೇದಿಕೆಗಳು ಇರುತ್ತೆ. ಸಾಂಸ್ಕೃತಿಕ ವೇದಿಕೆಗಳು ಕೂಡ ಹಾಗೇನೆ, ಒಂದು ಲವ ವೇದಿಕೆ ಮತ್ತೊಂದು ಕುಶ ವೇದಿಕೆ ಅನ್ನೊಂದು ಮಾಡಿದ್ದೇವೆ. ಅಲ್ಲಿ ಕಾರ್ಯಕ್ರಮ ಹಾಗೂ ಇಲ್ಲಿ ಕೂಡ ಕಾರ್ಯಕ್ರಮ. ಈಗ ಕೆಲವರಿಗೆ ಭರತನಾಟ್ಯ ಇಷ್ಟ ಇರುತ್ತೆ, ಅವರು ಭರತನಾಟ್ಯ ನೋಡ್ಕೊಂಡಿರ್ಬೋದು, ಯಕ್ಷಗಾನ ನೋಡ್ಕೊಂಡಿರ್ಬೋದು, ನೃತ್ಯದಲ್ಲಿ ನೃತ್ಯ ನೋಡ್ಕೊಂಡಿರ್ಬೋದು. ಆ ರೀತಿಯ ಕಲ್ಪನೆಗಳನ್ನ ಇಟ್ಟುಕೊಂಡು ಎಲ್ಲ ಕಲಾವಿದರಿಗೂ ಕೂಡ ಗೌರವ ಕೊಡುವಂಥ ಕೆಲಸವನ್ನು ಕ್ಷೇತ್ರದಿಂದ ಮಾಡಿದೆ. ಅನುಕೂಲ ವ್ಯವಸ್ಥೆಗಳೆಲ್ಲರೂ ಕೂಡ ಅದಕ್ಕೆ ಜೋಡಿಸ್ಕೊಳ್ಬೇಕು. ಎಲ್ಲ ವೇದಿಕೆಗಳು ಪೂರ್ತಿಯಾಗಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಅದರಿಂದ ಭಕ್ತರು ತಮ್ಮ ಇಷ್ಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವೈದಿಕ ಕಾರ್ಯಕ್ರಮಗಳು ಹಾಗೆ 11ನೇ ತಾರೀಕು 9ನೇ ತಾರೀಕು ಆರಂಭ ಆಗುತ್ತೆ. 8ನೇ ತಾರೀಕಿಗೆ ವಿಶೇಷ ಇದೆ. ನಮ್ಮ ಹೊರೆಕಾಣಿಕೆ ಮೆರವಣಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಸಂಜೆ 3 ಗಂಟೆಗೆ ಹೊರಡುತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡದಾದಂಥ
ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ವಿಶಿಷ್ಟವಾದಂಥ ಹೊರೆಕಾಣಿಕೆ ಜವಾಬ್ದಾರಿಯನ್ನು ನಮ್ಮ ಶಶಿಕುಮಾರ್ ಬಾಲಿವುಡ್ ನೇತೃತ್ವದಲ್ಲಿ ಆಗುತ್ತೆ. ಅದು ಕೂಡ ಅತ್ಯಂತ ವೈಭವಿತವಾಗಿ ನಡಿಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಬರುವಂಥ ದಾರಿಯಲ್ಲಿ ಉಳಿದ ಗ್ರಾಮವರು ಸೇರಿಕೊಳ್ತಾರೆ. ಅಲ್ಲಿ ಕೂಡ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಪೂಜೆ ಸಲ್ಲಿಸಿ ಇಲ್ಲಿ ಬರ್ತಾ ಇದ್ರು. ಅಂತೂ ಒಟ್ಟು ವ್ಯವಸ್ಥೆಗಳು ಸುಲಲಿತವಾಗಬೇಕು ಅನ್ನೋಂಥ ವ್ಯವಸ್ಥೆಯಲ್ಲಿ ಎಲ್ಲ ಸಮಿತಿಗಳು ಪೂರ್ಣ ಆಗಿದೆ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಇವತ್ತು ನೀವು ಗಮನಿಸಬಹುದು, ಎಲ್ಲರ ಬಾಯಲ್ಲಿ ಕೂಡ ಹನುಮಗಿರಿ 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 ಮಾತ್ರ. ಆ ರೀತಿಯ ಕಲ್ಪನೆ ಇರೋದ್ರಿಂದ ಮತ್ತು ನಿಮಗೆ ವಿಶೇಷತೆ ಅಂತ ಏನಂತ ಹೇಳಿದರೆ, ನಮ್ಮಲ್ಲಿ ಸಭೆ ಸಮಾರಂಭಗಳು ದೊಡ್ಡದಾಗಿಲ್ಲ. ಯಾವ ಸಭೆ ಸಮಾರಂಭ ಬೇಡ ಅಂತ ಹೇಳಿದರೆ ಒಂದೇ ಕಾರಣಕ್ಕೋಸ್ಕರ ನಮ್ಮ ಕಲ್ಪನೆ ಇರುವಂಥದ್ದು ವೈದಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಒಂದಾಗಬೇಕು ಮತ್ತು ಭಾಷಣಗಳಿಗೆ ಸ್ವಲ್ಪ ಇತಿಮಿತಿಗೊಳಿಸಿ ಆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಆಗುವಂಥ ಮೊದಲ ಬ್ರಹ್ಮಕಲಶ ಏನೆಂದರೆ ಹನುಮಗಿರಿ. ಆ ಕಾರಣಕ್ಕೋಸ್ಕರ ಇದು ವಿಶೇಷತೆ ಆಗುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಕಂಚಿ ಸ್ವಾಮಿಗಳು ಬಂದಿರಲಿಲ್ಲ. ನಮ್ಮ ಈ ಭಾಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಂಚಿ ಸ್ವಾಮಿಗಳು ಬರ್ತಾರೆ, ಶೃಂಗೇರಿ ಪೀಠಾಧಿಪತಿಗಳು ಬರ್ತಾರೆ, ಉಳಿದ ಈ ಜಿಲ್ಲೆಯ ಎಲ್ಲ ಪೀಠಾಧಿಪತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಒಂದಲ್ಲ ಒಂದಿನ ಇರ್ತಾರೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಹೊರಗಿನ ಜಿಲ್ಲೆಯ ಯಾರು ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಸಂಬಂಧಪಟ್ಟವರು ಆಯಾ ದಿನಬಂಧದಲ್ಲಿ ಬರ್ತಾರೆ. ಬಂದಾಗ ಅವರನ್ನು ಸ್ವಾಗತ ಮಾಡುವಂಥ, ಸ್ವೀಕರಿಸುವಂಥ, ಅವರಿಗೆ ಪ್ರಸಾದ ಕೊಟ್ಟು ಕಳಿಸುವಂಥ ಎಲ್ಲ ಕೆಲಸಗಳನ್ನ ಕ್ಷೇತ್ರದ ಕಡೆಯಿಂದ ಮಾಡಲಾಗುತ್ತೆ. ನಾಭೂತೋ ನಭವಿಷ್ಯತನ್ನು ನೀವು ಹೇಳಬೇಕು. ಮತ್ತೊಂದು ಬಾರಿ ಇನ್ನೊಬ್ಬರು ಮಾಡುವಾಗ ಹನುಮಗಿರಿಯಲ್ಲಿ ಹೇಗೆ ಬ್ರಹ್ಮಕಲಶ ಆಗಿದೆ ಆ ರೀತಿ ನಾವು ಬ್ರಹ್ಮಕಲಶ ಮಾಡ್ತೇವೆ ಅನ್ನೋಂಥ ಕಲ್ಪನೆ ಇದು ಆಗಬೇಕು ಅನ್ನೋದಾಗಿದೆ. ಅದರಿಂದ ನಿಮ್ಮ ಸಹಕಾರ ಹೆಚ್ಚು ಬೇಕು. ಮಾಧ್ಯಮದವರ ಸಹಕಾರದ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಮತ್ತು ಜಗತ್ತಿಗೆ ಪಸರಿಸಬೇಕು. ಮತ್ತು ಎಲ್ಲ ಭಕ್ತರು ಕೂಡ ಬಂದು ಅದೇ ಪಾಲ್ಗೊಳ್ಬೇಕು. ಮತ್ತು ಬಾರದವರಿಗೆ ಮುಂದಿನ ದಿನಗಳಲ್ಲಿ ಬಂದಾಗ ಹನುಮಗಿರಿಗೆ ಭೇಟಿ ಕೊಡುವಂಥ ಕೆಲಸ ಕಾರ್ಯಗಳಾಗಲಿ ಅನ್ನುವಂಥ ಹಾರೈಕೆ. ಪಡವನ್ನೂರು ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿರಾಜ ರೈ ಸಜಂಕಾಡಿ ಸರ್ ಇದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ನೀವು ಕೂಡ ಸೇವೆಯನ್ನ ಮಾಡ್ತಾ ಇರುವಂತದ್ದು ಸರ್. ಅಲ್ಲಿಯ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ? ಅಲ್ಲಿಯ ಸಮಿತಿಯ ಕಾರ್ಯವೈಖರಿ ಯಾವ ರೀತಿಯಾಗಿದೆ? ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ 9, 10, 11, 12 4 ದಿವಸ ನಡೆಯುವಂಥ ಬ್ರಹ್ಮಕಲಶ ಕಾರ್ಯಕ್ರಮ ಬಹಳಷ್ಟು ಒಂದು ದೇಶದ ಇತಿಹಾಸದಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂತ ನಾವೆಲ್ಲರೂ ಭಾವಿಸ್ತೇವೆ. ಬಹುಶಃ ಪುತ್ತೂರು ತಾಲೂಕು, ಕೇರಳ, ಕಾಸರಗೋಡು ವಿವಿಧ ಎಲ್ಲ ಪ್ರದೇಶಗಳಿಂದ ಗ್ರಾಮ ಸಮಿತಿಯನ್ನು ಮಾಡಿಕೊಂಡು ನಾವು ಕೂಡ, ನಮಗೆ ಹೆಮ್ಮೆ ಅಂತ ಹೇಳಿದರೆ ನಾನು ಪಡವಣ್ಣೂರು ಗ್ರಾಮ ಸಮಿತಿಯ ಅಧ್ಯಕ್ಷನಾಗಿಕೊಂಡು ಬಹುಶಃ ಈ ಪಡವಣ್ಣೂರು ಗ್ರಾಮದಲ್ಲಿ ಇರುವಂಥ ಒಂದು ಕ್ಷೇತ್ರ ಇದು ಬಹಳಷ್ಟು ಹೆಮ್ಮೆಯ ಒಂದು ಕೆಲಸ ಆಗಿದೆ. ಇಲ್ಲಿ ಬಹುಶಃ ನಮ್ಮ ಒಂದು ಪಡವಣ್ಣೂರು ಗ್ರಾಮ ಸಮಿತಿಯಲ್ಲಿ ಒಂದು 100ರಿಂದ ಜಾಸ್ತಿ ಮಹಿಳಾ ಸಂಘಟಕರು ಬಹುಶಃ ಸಮಿತಿ ಈ ಕೆಲಸ ಮಾಡಲಿಕ್ಕೆ ತಯಾರಾಗಿ ಈಗಾಗಲೇ ಹೆಸರನ್ನು ನೋಂದಾಯಿಸಿದ್ದಾರೆ. ನಾವು ಯಾವುದೇ ಸೇವೆ ಮಾಡಲಿಕ್ಕೂ ಕೂಡ ಸದಾ ಸಿದ್ಧರಿದ್ದೇವೆ ಅಂತೇಳಿ ನಮ್ಮಲ್ಲಿ ಎಲ್ಲ ಆ ಹೆಸರನ್ನು ಕೊಟ್ಟಿದ್ದಾರೆ ಮತ್ತು ಅವರವರ ಮೊಬೈಲ್ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅದೇ ರೀತಿ ಗಂಡಸರ ಸಂಖ್ಯೆ ಕೂಡ ಒಂದು 100-150ರಷ್ಟು ದಾಟಿದೆ. ಬಹುಶಃ ಟೋಟಲ್ ಹೇಳಬೇಕಿದ್ರೆ ಒಂದು 200-250 ಜನ ಪಡವಣ್ಣೂರು ಗ್ರಾಮದಲ್ಲಿ ಯಾವ ಕೆಲಸವನ್ನು ಮಾಡಲಿಕ್ಕೂ ಸದಾ ಸಿದ್ಧರಿದ್ದೇವೆ ಅಂತ ಹೇಳುವ ಮಾತನ್ನು ಕೂಡ ನಮ್ಮಲ್ಲಿ ಹೇಳಿದ್ದಾರೆ. ಬಹುಶಃ ಯಾವ ಕಾರ್ಯಕ್ರಮ ಕೂಡ, ಯಾವ ಕೆಲಸ, ಯಾವ ವಿಷಯದಲ್ಲಿ ಕೂಡ ನಮ್ಮನ್ನು ಭಾಗವಹಿಸಿ ನಾವು ಸದಾ ನಿಮ್ಮ ಸೇವೆಯಲ್ಲಿ ಇರ್ತಾರೆ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬಹುಶಃ ಇವತ್ತು ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ವೈದಿಕ ಕಾರ್ಯಕ್ರಮ ಇರ್ಬೋದು. ಬಹುಶಃ ನಾಡ್ದು 2ನೇ ತಾರೀಕಿವರೆಗೆ ನಾರಿಕೇಲ್ 2 ಪ್ರತಿಯೊಂದು ಮನೆಯಿಂದ 2 ತೆಂಗಿನಕಾಯಿಯನ್ನು ಸಮರ್ಪಿಸುವಂಥ ಕೆಲಸ ಕೂಡ ನಡೆಯುತ್ತದೆ. ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಎಲ್ಲ ಜನ ಕೂಡ ನಮ್ಮ ಪಡವಣ್ಣೂರು ಗ್ರಾಮದ ನೆಟನಿಗಮುಂಡೂರು ಗ್ರಾಮ ಕೂಡ ಯಾವ ರೀತಿ ಭಾಗವಹಿಸ್ತಾರೆ ಅದೇ ರೀತಿ ಎಲ್ಲ ಗ್ರಾಮ, ತಾಲೂಕಿನ ಕಾಸರಗೋಡು, ಪುತ್ತೂರು ತಾಲೂಕು, ಕಡಬ ಎಲ್ಲ ತಾಲೂಕಿನ ಜನರು ಕೂಡ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಡ್ಬೇಕು ಅಂತ ಹೇಳಿ, ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಂಡು ಬರಬೇಕು ಅಂತ ಹೇಳಿ ನಾನು ಕೂಡ ಪಡವಣ್ಣೂರು ಗ್ರಾಮ ಸಮಿತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೆ. ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರುವಂತಹ ಆನಂದ್ ರೈ ಸಾಂತ್ಯ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಸಾಂಸ್ಕೃತಿಕ ಸಂಭ್ರಮ ಯಾವ ರೀತಿಯಾಗಿರುತ್ತೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅನ್ನುವಂಥದ್ದು, ಯಾವ ರೀತಿಯ ತಯಾರಿಗಳು ಆಗ್ತಾ ಇದೆ? 2 ತಿಂಗಳ ಹಿಂದೆ ನಮ್ಮ ಕೇಂದ್ರ ಸಮಿತಿಯಿಂದ ನಮಗೆ ಒಂದು ಮಾಹಿತಿ ಬಂತು. ನಿಮ್ಮನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮಾಡಿದ್ದೇವೆ, ಅದಕ್ಕೆ ಬೇಕಾದಂಥ ಒಂದು ಮಾರ್ಗಸೂಚಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿಯ ಪ್ರಕಾರ ನಾವು ಫೋನ್ನ ಮುಖಾಂತರ ಎಲ್ಲ ತಂಡಗಳು ನಮಗೆ ಆ ತಂಡಗಳನ್ನು ಹೆಸರಿಸಬೇಕು. ಆ ಹೆಸರಿಸಿದ ತಂಡಗಳನ್ನು ನಾವಿಲ್ಲಿ ಸೇರ್ಪಡೆ ಮಾಡಿಕೊಳ್ತೇವೆ. ಸೇರ್ಪಡೆ ಮಾಡಿಕೊಂಡಾಗ ನಮಗೆ ಒಂದು 50-60 ತಂಡಗಳು ಬಂದಿದ್ದಾವೆ. ಆ ತಂಡಗಳಿಗೆ ಬೇಕಾದಂಥ ಸಮಯವನ್ನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿಗದಿಪಡಿಸಿ ಬೇರೆ ಬೇರೆ ಸಮಯ ಬಂದಂಥ ಎಲ್ಲ ಟೀಮಿನವರು ಕೂಡ ನಮಗೆ ಸಮಯ ಸಂಜೆಯೇ ಕೊಡಬೇಕು ವಿನಂತಿ ಮಾಡಿದರು. ಆದರೂ ಆ ವಿನಂತಿಗೆ ಅವರನ್ನು ನಾವು ಮನವರಿಕೆ ಮಾಡಿ ಅವರಿಗೆ ಸಮಯವನ್ನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಎಲ್ಲಿಯಾದರೂ ಜೋಡಣೆ ಮಾಡಿ
ಬಂದ ಎಲ್ಲ ತಂಡಗಳನ್ನು ಕೂಡ ಅವರಿಗೆ ನಿರಾಸೆ ಆಗದ ರೀತಿಯಲ್ಲಿ ನಾವು ಅವರನ್ನು ಸಂಪರ್ಕ ಮಾಡಿ, ನಾವು ನಮ್ಮ ಕೇಂದ್ರ ಸಮಿತಿಯವರನ್ನು ಸಂಪರ್ಕ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಆ ಅಚ್ಚುಕಟ್ಟಾಗಿ ಮಾಡಿದ ಪ್ರಕಾರ ಎಲ್ಲ ತಂಡಗಳು ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆಯವರೆಗೆ, ಕೆಲವು ತಂಡಗಳಿಗೆ ಅರ್ಧ ಗಂಟೆ ನಿಗದಿಪಡಿಸಿದ್ದೇವೆ, ಕೆಲವು ತಂಡಗಳಿಗೆ 1 ಗಂಟೆ. ಹಾಗೆ ತುಂಬ ನಮ್ಮ ಗಜಾನನ ಶಾಲೆಯ ವಿದ್ಯಾರ್ಥಿಗಳು 100 ವಿದ್ಯಾರ್ಥಿಗಳಿರುವುದರಿಂದ ಅವರಿಗೆ 1.5 ಗಂಟೆಯ ಸಮಯವನ್ನು ನಿಗದಿಪಡಿಸಿ ಬಹಳ ಉತ್ತಮ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಸ್ಥಳದಲ್ಲಿ ನಡಿಬೇಕು. ಅದಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಹೆಚ್ಚಿನ ಮೆರುಗನ್ನು ಈ ಸಾಂಸ್ಕೃತಿಕ ತಂಡಗಳು ನೀಡಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಎಷ್ಟು ಕಾರ್ಯಕ್ರಮಗಳು ಈವರೆಗೆ ಬುಕ್ಕಿಂಗ್ ಆಗಿದೆ ಅನ್ನುವಂಥದ್ದು, ಅದರ ಜೊತೆಗೇನೆ ಮೇನ್ ಆಗಿರುವಂಥ ಕಾರ್ಯಕ್ರಮಗಳನ್ನು ಹೇಳೋದಾದ್ರೆ ಈಗಾಗಲೇ 10 ಗಂಟೆಯಿಂದ 10 ಗಂಟೆವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಬುಕ್ಕಿಂಗ್ ಆಗಿವೆ. ಈಗಾಗಲೇ ಅಚ್ಚು ಹಾಕಿ ಆಗಿದೆ. ಅದರಲ್ಲಿ ಹೆಚ್ಚಾಗಿ ನಾವು ತಿಳಿಸುವುದು ಅಂತ ಹೇಳಿದರೆ ಆಳ್ವಾಸಿನವರ ನುಡಿಸಿರಿ, ಇಲ್ಲಿಂದ ಒಂದು ಅತ್ಯುತ್ತಮವಾದಂಥ ಒಂದು ಸುಮಾರು 350 ಮಕ್ಕಳನ್ನು ಒಳಗೊಂಡಂತಹ ಒಂದು ಟೀಮು ಇಲ್ಲಿ ಸುಮಾರು 3 ಗಂಟೆಗಳ ಕಾಲ ಅವರು ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕರ್ನಾಟಕ ಇರ್ಬೋದು, ಕರ್ನಾಟಕದಲ್ಲಿ ಹೆಸರು ಪಡೆದಂತಹ ಒಂದು ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯವರು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಡೆಯುವಂಥ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ತಮ್ಮ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವರು ಬಹಳ ಮುತುವರ್ಜಿಯಿಂದ ನಾವು ಕೇಳಿದ ಮೇರೆಗೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇನ್ನೊಂದು ಜೋಡುದೀಟಿಗೆ ಎಂಬಂತಹ ಒಂದು ನಾಟಕ, ಇದು ಮಂಗಳೂರಿನವರ ಬಹಳ ಹೆಸರುವಾಸಿಯಾದಂತಹ ನಾಟಕ. ಈ ನಾಟಕವನ್ನು ಕೂಡ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶಕ್ಕೆ ಅಳವಡಿಸಿಕೊಳ್ಬೇಕು ಅಂತ ನಾವು ವಿನಂತಿ ಮಾಡಿದ್ದೆವು. ಆ ವಿನಂತಿಯ ಮೇರೆಗೆ ಅವರು ಒಪ್ಪಿಕೊಂಡು ಇದು 3 ಗಂಟೆಗಳ ಕಾಲ ನಡೆಯುವಂಥ ಒಂದು ನಾಟಕ. ಈ ನಾಟಕಕ್ಕೂ ಕೂಡ ನಮ್ಮ ಕೇಂದ್ರ ಸಮಿತಿಯವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ನಾಟಕವು ಕೂಡ ಈ ವೇದಿಕೆಯಲ್ಲಿ ನಡೆದು ಬರ್ತದೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಹನುಮಗಿರಿ ಕ್ಷೇತ್ರದಲ್ಲಿ ಏಪ್ರಿಲ್ 9, 10, 11 ಹಾಗೆಯೇ 12 4 ದಿನಗಳ ಕಾಲ ಬ್ರಹ್ಮಕಲಶೋತ್ಸವದ ಸಂಭ್ರಮ ಮೇಳೈಸಲಿಕ್ಕಿರುವಂಥದ್ದು. ಹಾಗಾಗಿ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದರ ಜೊತೆಗೇನೆ ಈ ಹಿಂದೆ ಎಲ್ಲೂ ಕೂಡ ಈ ರೀತಿಯಾದಂಥ ಬ್ರಹ್ಮಕಲಶೋತ್ಸವ ಸಂಭ್ರಮದಿಂದ ನಡೆದಿಲ್ಲ, ಅದರ ಜೊತೆಗೇನೆ ಮುಂದೆ ಎಲ್ಲೂ ನಡೆಯೋದಿಲ್ಲ ಅನ್ನೋ ರೀತಿಯಾಗಿ ಪ್ರತಿಯೊಬ್ಬ ಭಕ್ತರನ್ನ ಕೂಡ ಜೋಡಿಸಿಕೊಂಡು ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಸೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಯಾವ ರೀತಿಯಾಗಿ ಸಮಿತಿಯವರು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಕೂಡ ಈಗ ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಇದರ ಜೊತೆಗೆ ನೀವು ಕೂಡ ಬಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿ ಇಲ್ಲಿರುವಂತಹ ಪುಣ್ಯದ ಮಣ್ಣಿನಲ್ಲಿ ನೆಲೆಯಾಗಿರುವಂತಹ ಪಂಚಮುಖಿ ಆಂಜನೇಯ, ಅದರ ಜೊತೆಗೇನೆ ಕೋದಂಡ ರಾಮನ ಕ್ಷೇತ್ರದಲ್ಲಿ ಬಂದು ಯಾವುದೇ ಇಷ್ಟಾರ್ಥವನ್ನ ಬೇಡಿಕೊಂಡ್ರೆ ಕೂಡ ಅದು ಈಡೇರುತ್ತೆ. ಇಲ್ಲಿಯವರೆಗೆ ಯಾರೆಲ್ಲ ಬಂದು ಬೇಡಿಕೊಂಡಿದ್ದಾರೋ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಕ್ಷೇತ್ರಕ್ಕೆ ಬನ್ನಿ, ಇಲ್ಲಿರುವಂತಹ ದೇವರಲ್ಲಿ ಇಷ್ಟಾರ್ಥವನ್ನ ಬೇಡಿಕೊಳ್ಳಿ, ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ